ಕಪ್ಪು ಸಿಸ್ ಬರ್ತೀರಾ? ಹಾಯ್ ಕಪ್ಪು ಸಿಸ್ ವೆಲ್ಕಮ್. ಉಡುಪಿ ಸಿಸ್ ಬರ್ತೀರಾ? ಹಾಯ್ ಉಡುಪಿ ಸಿಸ್ ವೆಲ್ಕಮ್. ಕಾಫಿ ಅಂಡೆ ಕಪ್ಪು ಸಿಸ್ ಅಂಡೆ ಉಡುಪಿ ಸಿಸ್ ಕಾಫಿ ಅಂಡೆ ದಾದ ತಿಂಡಿ ದಾನೆಲ್ಲ ಇಟ್ಟು ದಾಲ್ ಇಜ್ಜಿ ಚುರ್ಬೇಲೆ ಇರ್ತದೆ ಅಂಚೆ ದಾನಿ ಲೇಟ್ ಲೈವ್ ಚುರ್ಬೇಲೆ ಇರ್ತನಿ ಅಂಚೆ ಚೂರು ಲೇಟ್ ಅನ್ಲೈ ಯಾಕೆ ಚೂರು ಒಂಜಿ ಗಂಟೆ ಅನ್ನೆಲ್ಲ ಮಲ್ತು ಪೋಯಿದ್ದು ಬರ್ತೀನಿ ಕಾಂಡೆ ಕಪ್ಪು ಅಕ್ಕ ದಾದ ಮನ್ಪುವಾರು ಕೇನೊಂದುಲ್ಲೇರು ಹೇಮಂತ್ ರೆಡಿ ಆತು ಜರ ಇಜ್ಜಿ ಸೀದಾ ಬರ್ತೀನಿ ಕಾಲು ರೆಡಿ ಆನಾಗ ಕೂಡ ಪಡ್ತಾ ಬಾಗ ಕೂಡ ಪ್ರೀತಿ ಸೀಸನ್ ಲೈವ್ ಸ್ಟಾರ್ಟ್ ಆಪಲತ್ತೆ ಅಂಚ ಒಂತೆ ಒಂಜಿ ಗಂಟೆ ಮಲ್ತು ಪೋಯಿನ್ ಬರ್ತೀನಿ ಬಾಕ ಅಡಿಗೆ ಅವಡು ಅನು ಅಕ್ಕ ಆಯ್ ಪನಂದುಲೇರಿ ಹೇಮಂತ್ ಪ್ರೀತಿ ಅಕ್ಕ ಇಜ್ಜಿರಿ ನಿದ್ರೆ ಬರೊಂದು ಉಂಡ ಇಜ್ಜಿ ನಿದ್ರೆ ಬರೊಂದು ಇಜ್ಜಿ ಚೂರು ಶೀತ ಆತನ ಅಂಚ ಶೀತ ಆತಂಡು ಅಂಚ ಚೂರು ಮೋನೆ ನಮ್ನೆ ಆತಂಡು ಹಾಯ್ ಹೇಮಂತ್ ಬರೋದಿಲ್ಲೇರು ಜ್ವರ ಉಂಡ ಜ್ವರ ಇಜ್ಜಿ ಶೀತ ಮಾತ್ರ ಅಂದು ಮೋನಿಡು ಗೆಲ್ಪು ಇಜ್ಜಿ ನನಗೆ ಅಂದು ಯಾವ ಶೀತ ಅದು ತಲೆ ಬೆರಿತ್ರತೆ ಕೊರೆ ಅಂಚ ಶಾಂತಕ್ಕ ಇಜ್ಜಿರಾ ಶಾಂತ ಸಿಸಿ ನೋಟಿಫಿಕೇಶನ್ ಬರ್ಪುಜತಿ ಹೊರ ನೋಟಿಫಿಕೇಶನ್ ಬರ್ಪುಜಿ ಕಪ್ಪು ಸಿಸ್ ಕೈ ಬೇನೆ ಸುಮಾರು ಉಂಡೆ ದಾದೆ ತಿಂಡಿ ಕಪ್ಪು ಸಿಸ್ ಕಾಣೆ ಚಾಕ್ ದಾದೆ ತಿಂದ್ರೆ ಹೇಮಂತ್ಗೆ ದಾದ ತಿಂಡಿ ಬಕ್ಕ ಉಡುಪಿ ಸಿಸ್ ದಾದ ತಿಂಡಿ ಬಕ್ಕ ನಮ್ಮ ರಾಷ್ಟ್ರ ಸಿಸ್ ದಾದ ತಿಂಡಿ ಅದೇ ಶಾಂತ ಸಿಸ್ ಬರ್ತಿರತ್ತೆ ಹಾಯ್ ಗುಡ್ ಮಾರ್ನಿಂಗ್ ಸಿಸ್ ಮಾಡಿದ್ರೆ ಗುಡ್ ಮಾರ್ನಿಂಗ್ ಶಾಂತ ಸಿಸ್ ವೆಲ್ಕಮ್ ಚಾಪರಿಯರ ದಾದ ತಿಂಡಿ ಕಪ್ಪು ಅಕ್ಕ ದಾದ ಮನ್ಪುವಾರು ದೋಸೆ ಪಣದುಲ್ಲೇರು ನೀರ್ ದೋಸೆ ಹಾಯ್ ಕಪ್ಪು ಸಿಸ್ ಪಣದುಲ್ಲೇರು ಶಾಂತ ಸಿಸ್ ಹಾಯ್ ಉಡುಪಿ ಸಿಸ್ ಪಣದುಲ್ಲೇರು ಶಾಂತ ಸಿಸ್ ಹಾಯ್ ಹೇಮಂತ್ ಪಣದುಲ್ಲೇರು ಶಾಂತ ಸಿಸ್ ದಾದ ಕಜಿಪು ಮಲ್ತಾರ ಮಾತೆರ್ಲ ಯಾನ್ ಮೀನುಂಡು ಮುರು ಮೀನು ಅವು ಕೈಪೊಡು ಬಕ ದಾಲ್ ಬಕ ನುಪ್ಪು ಮಲ್ಪು ದಾಲ್ ಉಂಡು ಅಂತೆ ಬಯ್ಯಗೆ ಹೋಗಬೇಕಲ್ಲ ಮಲ್ಪು ನುಪ್ಪು ಚಾಂಡೆ ಉಡುಪಿ ಸಿಸ್ ದಾದೆ ತಿಂಡಿಗೆ ನಂದುಲ್ಲೇರು ಶಾಂತ ಸಿಸ್ ನೀರ್ ದೋಸೆಗೆ ಉಡುಪಿ ಸಿಸ್ ನೀರ್ ದೋಸೆ ನೆಡ್ಡಪ್ಪಿನಿ ಕಾಂಡೆ ಎಂಕ್ ಚಪಾತಿ ಹೇಮಂತ್ ಚಾಂಡೆ ದಾದ ತಿಂಡಿ ಈಕೆನೊಂದುಲ್ಲೇರು ಶಾಂತ ಸಿಸ್ ಸೂಪರ್ ಪನೊಂದುಲ್ಲೇರು ಇರೆಗು ದಾದ ಎಂಕ್ ಚಪಾತಿ ಗಿರಿಜಾ ಸಿಸ್ ಬಂದ್ರು ಹಾಯ್ ಸಿಸ್ ಅಂತ ಹೇಳ್ತಾ ಇದ್ದಾರೆ ಹಾಯ್ ಗಿರಿಜಾ ಸಿಸ್ ವೆಲ್ಕಮ್ ಓಡೆ ಅಕ್ಕನ ಫ್ರೆಂಡ್ ಇತ್ತೀರು ಓಲಿಯೇ ಗಿರಿಜಾ ಸಿಸ್ ಕಾಫಿ ಆಯ್ತಾ ಎಂತ ತಿಂಡಿ ಗಿರಿಜಾ ಸಿಸ್ ಲೈಕ್ ಡನ್ ಅಂತ ಹೇಳ್ತಾರೆ ಥ್ಯಾಂಕ್ ಯು ಹಾಯ್ ಆಲ್ ಅಂತ ಹೇಳ್ತಾ ಇದ್ದಾರೆ ಕಪ್ಪು ಸಿಸ್ ಟಿಫಿನ್ ಆಯ್ತಾ ಸಿಸ್ ಆಗಿದೆ ಸಿಸ್ ಆಗಿದೆ ಚಪಾತಿ ಸೂಪರ್ ಅಂತ ಹೇಳ್ತಾ ಇದ್ದಾರೆ ಲೆಫ್ಟ್ ಹ್ಯಾಂಡ್ ಕಮೆಂಟು ಸರಿಯಾ ಪುಂಡೆ ಸಿಸ್ ಲೆಫ್ಟ್ ಹ್ಯಾಂಡ್ ಕಮೆಂಟ್ ಬಂದ್ಬರೆ ವಂಡರ್ಫುಲ್ ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್ ಎನ್ನ ಫ್ರೆಂಡ್ ಏರಿ ಮಂತ್ ಪನೊಂದುಲ್ಲೇರು ಉಡುಪಿ ಸಿಸ್ ಫ್ಯಾಂಟಾಸ್ಟಿಕ್ ಪನೊಂದುಲ್ಲೇರು ಟೊಮೆಟೊ ಬಾತ್ ಸಿಸ್ ಹೌದಾ ಗಿರಿಜಾ ಸಿಸ್ ಅನು ಅಕ್ಕನ ಫ್ರೆಂಡ್ ಅವೇ ಏರಂದು ಕೇಳಿನದೆ ಕುದರ್ದಾದೆ ಕೆಲಸ ಆಯ್ತಾ ಸಿಸ್ ಯಾವುದು ಕೆಲಸ ಆಗ್ಲಿಲ್ಲ ಸಿಸ್ ಇನ್ನು ಬಾಕಿ ಉಂಟು ಅಡಿಗೆ ಮಾಡ್ಲಿಕ್ಕೆ ಬಾಕಿ ಉಂಟು ಬ್ಯೂಟಿಫುಲ್ ಅಂತ ಹೇಳ್ತಾ ಇದ್ದಾರೆ ಹಾಯ್ ದುರ್ಗಾ ಸಿಸ್ ದಾದ ತಿಂಡಿ ಶ್ರೀಧರ್ ಬ್ರೋ ವೆಲ್ಕಮ್ ನನ್ಗೆ ಇವತ್ತು ಚಪಾತಿ ಶ್ರೀಧರ್ ಬ್ರೋ ಹೇಗಿದ್ದೀರಾ ಶ್ರೀಧರ್ ಬ್ರೋ ನಿಮ್ದು ಲೈವ್ಗೆ ಬರ್ಲಿಕ್ಕೆ ಆಗುದಿಲ್ಲ ಬೆಳಿಗ್ಗೆ ಬೇಗ ಅಲ್ಲ ಹಾಗೆ ಕೆಲಸದಲ್ಲಿ ಇರ್ತೇನೆ ಶ್ರೀಧರ್ ಅವ್ರು ಲೈಕ್ ಡನ್ ಅಂತ ಹೇಳ್ತಾರೆ ಥ್ಯಾಂಕ್ ಯು ಶ್ರೀಧರ್ ಬ್ರೋ ಥ್ಯಾಂಕ್ ಯು ಗಿರಿಜಾ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ ಲೇಟ್ ದಾನೆ ಸಿಸ್ ಲೈವ್ ಚೂರು ಬೇಲೆ ಎತ್ತನಿಯೇ ಬಕ್ಕ ಶೀತಯೇ ಅಂಚ ಲೇಟ್ ಶೀತ ಉಂಡು ಅಂಚ ಲೇಟ್ ಲೈವ್ ಹೆಂಗಿದ್ದೀರಾ ದುರ್ಗಾ ಸಿಸ್ ಚೆನ್ನಾಗಿದ್ದೇನೆ ಶ್ರೀಧರ್ ಬ್ರೋ ಕಪ್ಸ್ ರೆಸ್ಟ್ ಬೇಕು ಕೈಗೆ ಅಂದಂದು ಈ ರೆಸ್ಟ್ ಮಲ್ಪ್ಲೆ ಸಿಸ್
ಫಸ್ಟ್ ಮಲ್ಪೆ ಕೈ ಬೇನೆ ಆಡಪ್ಪ ದೇವರೇ ಬಾರಿ ಬಂಗೈ ಕೈ ಬೇನೆ ಕೈ ಕಾರ್ ಓವು ಬೇನೆ ಆಡಲ್ಲ ಅನು ಅಕ್ಕನ ಫ್ರೆಂಡ್ ಅವೇ ಪುದರ್ದ ಅದೇ ಮಂತ್ ಆಯ್ ಕ್ಲಾಸ್ಟ ಸಿಸ್ ದಾದ ತಿಂಡಿಕೇನೊಂದು ಲೇರು ಹಾಯ್ ಶ್ರೀಧರ್ ಬ್ರೋ ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್ ಫ್ಯಾಂಟಾಸ್ಟಿಕ್ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ ಗಿರಿಜಾ ಸಿಸ್ ಸೂಪರ್ ಅಂತ ವಂಡರ್ಫುಲ್ ಡೇ ಅಂತ ಹೇಳ್ತಿದ್ದಾರೆ ಗಿರಿಜಾ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ ನಮ್ಮ ಶಾಂತ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ ನಾನು ಸೂಪರ್ ನೀವು ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ಸೂಪರ್ ಸೂಪರ್ ಶಾಂತಕ್ಕ ಬಾಯ್ ಅಂತ ಹೇಳ್ತಾ ಇದ್ದಾರೆ ಹೇಮಂತ ಸ್ಟಾರ್ಟ್ ಅಣ್ಣನ ಬಾಯ್ ಬಾಯ್ ಫ್ಯಾಂಟಾಸ್ಟಿಕ್ ಫ್ಯಾಬ್ಯುಲಸ್ ಅಂತ ಹೇಳಿದ್ರೆ ಆನೆ ಪೋಪುನ್ ಹೇಮಂತ್ ಹಾಯ್ ಶಾಂತ ಸಿಸ್ ಹೇಮಂತ್ ಕೋಡೆ ನಿನ್ನ ಕುಳಂಜಿ ಐಡಿ ಬೈದಿತ್ತನೆ ಹೇಮಂತ್ ಆಯ್ತು ನೀಲಿತ್ತು ಜತ ಅವು ಬೈದಿತ್ತನು ಬತ್ತದ ಎಣ್ಣೆ ಅಂತ ಪಾತೆರ್ದು ಪೋಣಿ ಅಲ್ಲದಾಲ ಕೆಂಜಿ ರಡ್ಡು ಪಾತೆರ್ನು ಪೋಣು ಒಂಜಿ ಲೈಕ್ ಕೊಟ್ಟು ಉಂತುಲೆ ಹೇಮಂತ್ ಸಿಸ್ ಸಿಸ್ ಕೋಲ್ಡ್ ಆಗಿದೆಯಾ ಸಿಸ್ ಹೌದು ಸಿಸ್ ಗಿರಿಜಾ ಸಿಸ್ ಕೋಲ್ಡ್ ಆಗಿದೆ ಫ್ರೆಂಡ್ ನೇಮ್ ಪಂದ್ ಪೋಲೇಯಮ್ಮ ಅಂತ ಹೌದೌದು ನೇಮ್ ಹೇಳಿ ಹೋಗಿ ಯಾನು ಪೋಪುನು ಪನೊಂದುಲೇರು ಕುಲ್ಲೇಯಮ್ಮ ಅಂತ ಸೂಪರ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ ಗಿರಿಜಾ ಸಿಸ್ ನಗರ್ತಾ ಇದ್ದಾರೆ ಶಾಂತ ಸಿಸ್ ನೈಸ್ ಲೈವ್ ಅಂತ ಹೇಳ್ತಾ ಇದ್ದಾರೆ ಹೇಮಂತ್ ನಗ್ತಾ ಇದೆ ಅಂದಿ ಹೇಮಂತನ ಕೂಡ ಈ ತೀರ್ ಪೋಣ ನಕಲಿ ಬರ್ಪುನಿತ್ತೆ ಐಕೀರ್ ಕುಲ್ಲೆತ್ತೆ ದಾಯ ಹೇಮಂತ್ ಪನೊಂದುಲ್ಲೇರು ಗಿರಿಜಾ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ ಥ್ಯಾಂಕ್ ಯು ಗಿರಿಜಾ ಸಿಸ್ ಥ್ಯಾಂಕ್ ಯು ನನಗೆ ರೈಸ್ ಬಾತ್ ದುರ್ಗಾ ಸಿಸ್ ಹೌದಾ ಶ್ರೀಧರ್ ಅವರೇ ಓಕೆ ಓಕೆ ಮಂಗ ಉಂತುಲೆ ಮನದು ಏರಿ ಅಂದಿ ಈರ್ನ ನಕಲಿ ಬೈದಿತ್ತನು ಐಡಿ ಫೇಕ್ ಐಡಿ ಗೊತ್ತು ಜಿಂಕ್ ಬಂದಲೇರು ನೈಸ್ ಲೈವ್ ಅಂತ ಹೇಳ್ತಾ ಇದ್ದಾರೆ ಗಿರಿಜಸಿ ಸೂಪರ್ ಅಂತ ದಾದ ಪಂಡೇರು ದಾಲಿ ಜೆಂಡ ಪಾತೇರಿ ಚಾಂಡೆ ತಿಂಡ ಪನ್ನೀರು ಬಕ್ಕೊಂಜಿ ಲೈಕ್ ಕೊರಿಯರು ಬಕ್ಕ ಪತ್ತೆಜ್ಜಿ ಮಾರ್ರೆ ಅನ್ ಕೇಂಡೆ ಬೇಲೆ ಇತ್ತು ಬತ್ತಿನ ಕೇಂಡೆ ಹಂದು ಪಂಡೇರು ಅಂದು ಇತ್ತು ಹತ್ತೀನಿ ಶ್ರೀಧರ್ ಸಪೋರ್ಟಿಂಗ್ ಅಲ್ಲಿದೆ ಥ್ಯಾಂಕ್ ಯು ಶ್ರೀಧರ್ ಬ್ರೋ ಥ್ಯಾಂಕ್ ಯು ನೈಸ್ ಲೈವ್ ಅಂತ ಹೇಳ್ತಾ ಇದ್ದಾರೆ ಗಿರಿಜಾ ಸಿಸ್ ಶ್ರೀಧರ್ ಬ್ರೋ ನೀವು ರಾತ್ರಿ 8 ಗಂಟೆಗೆ ಲೈವ್ ಮಾಡುದಿಲ್ವಾ ಸೂಪರ್ ಅಂತ ಹೇಳ್ತಿದ್ದಾರೆ ಕಪ್ಪು ಸಿಸ್ ಥ್ಯಾಂಕ್ ಯು ಕಪ್ಪು ಸಿಸ್ ಥ್ಯಾಂಕ್ ಯು ಗಿರಿಜಾ ಸಿಸ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ ಎನ್ನ ಫ್ರೆಂಡ್ ಪಂದು ಎಂಚ ಪಂತೀನಿ ಬೊಕ್ಕ ಅಂದಂದು ಅವೇ ಉಡುಪಿ ಸಿಸ್ನ ಫ್ರೆಂಡ್ ಪಂದು ಎಂಚ ಪಂಪಿನಿ ನೀರು ಪುದರ್ ಪನ್ಲೆ ತುಕ ಏರಂದು ಗಿರಿಜಾ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ ವಂಡರ್ಫುಲ್ ಡೇ ಅಂತ ಹೇಳ್ತಾರೆ ಶಾಂತಿ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ ಗಿರಿಜಾ ಸಿಸ್ ಸಪೋರ್ಟ್ ಎಲ್ಲ ಸಪೋರ್ಟ್ ಆನ್ ಇದ್ದೇನಂತೆ ಓಕೆ ಓಕೆ ಸಿಸ್ ಓಕೆ ಓಕೆ ಕಪ್ಪು ಸಿಸ್ ಹೇಗೆ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ ಶಾಂತ ಸಿಸ್ ಕೈ ಬ್ಯಾನ್ ಉಂಡುಗೆರೆ ಹೇಮಂತ ದಾಯಿಗೆ ಪಾತೇರ್ನು ಇರೇಗ ಮರಳು ದಾಯಿಗೆ ಪಾತೇನೆ ಒಬ್ಬ ಕಲ್ಲಾಡಿ ಬಚ್ಚಾಕ ಪಾತೇರಡು ಅಪ್ಪಣತೆ ಕಳ್ಳ ಅಕಲು ಉಪದ್ರ ಕೊಂಡ ಮಾತ್ರ ಕೈಡ್ ಮಲ್ಪುಣು ಇಜಿನ ಐಡಿ ಇಜ್ಜಕ್ಲಿನ್ ಇಜಿನ ಕಳ್ಳ ಪಾತೇರ್ನು ಶೋಕೊಳು ಎಂತ ಹೇಮಂತ ಪಾತೇರ್ ನೀರೆಂತ ಉಂಟು ಜರ್ ಗಳಿಗಳಿಗೆ ಬಾಯ್ 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 ಪತ್ ಐ ಕಕ್ಕಳ್ಳೆಲ್ಲ ಪಾತೇರ್ಗ ಶಾಂತ ಸಿಸ್ ತೆಲ್ತೊಂದುಲ್ಲೇರು ಗಿರಿಜಾ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ ಥ್ಯಾಂಕ್ ಯು ಗಿರಿಜಾ ಸಿಸ್ ಕೋರ್ಚಿ ಹೇಮಂತ ಬಂದುಲ್ಲೇರು ಗಿರಿಜಾ ಸಿಸ್ ಥ್ಯಾಂಕ್ ಯು ಮಾಡಲ್ಲ ದುರ್ಗಾ ಸಿಸ್ ಡ್ಯೂಟಿ ಮುಗಿಸ್ಕೊಂಡು ಬರೋದು 10 PM ಆಗುತ್ತೆ ಓ ಅಷ್ಟಾಗ್ತದ ಶ್ರೀಧರ್ ಬ್ರೋ ಎನ್ನ ಎರೆಗ್ ಗೊತ್ತು ಆಪುಜ ದುರ್ಗಕ್ಕ ಎಂಕ ಗೊತ್ತಾಪುಣಿ ಹೇಮಂತ ಎಂಕ ನಕ್ಲಿಲ ಗೊತ್ತಾಪುಣ ಅಸ್ಲಿಲ ಗೊತ್ತಾಪುಣು ಅಣ್ಣ ನಮ್ಮದಾಯಿ ಪೊಕ್ಕಡೆ ಕಡಪುರ್ನಾಗ ಪಾತಿರ್ಗ ಗಿರಿಜಾ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ ಪಾತೆರ್ನ ಇರೆಗದಾರೆ ತಂದು ಪಾತೆರ್ನ ದಾದಾಪುಡು ಎಂಕುಲು ಪಾತೆರ್ನು ಈ ಅವಳ ಹೇಮಂತೆ ಉಂದನೆ ಹೇಮಂತೆ ಸಪೋರ್ಟ್ ಅಲ್ಲಿದ್ದಾರೆ ಒಂಜಿ ಮಂಗಲ ಕಮಲ್ ಮುಂದೆ ಗೊತ್ತಾವು ಜೈರಿಗೆ ಏರೇರು ಎನ್ನ ಇಜ್ಜಿ ಎಂಕ ಗೊತ್ತಾಜಿ ದಯವಾಡಿ ನೀರು ಗಡಿ ಗಡಿ ಬಾಯ್ 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 ಪಡ್ಪರತ ಎಂತ ಕುಳ್ಳು ಜಾರು ಉಪ್ಪಡ ಅವು ಆಡಲ್ಲ ಒಪ್ಪಡು ಬೇಕು ಐಡಿಯಾ ಅನ್ನಲ್ಲ ಶ್ರೀಧರ್ ಅವ್ರು ಸಪೋರ್ಟಿಂಗ್ ಅಲ್ಲಿದ್ದಾರೆ ಗಿರಿಜಾ ಸಿಸ್ ಕೂಡ ಸಪೋರ್ಟಿಂಗ್ ಅಲ್ಲಿದ್ದಾರೆ ಥ್ಯಾಂಕ್ ಯು ಗಿರಿಜಾ ಸಿಸ್ ಥ್ಯಾಂಕ್ ಯು ಶ್ರೀಧರ್ ನಿಖಿಲ್ ಅವ್ರು ಬಂದರು ಹಾಯ್ ನಿಖಿಲ್ ಅವರೇ ವೆಲ್ಕಮ್ ನಿಖಿಲ್ ಅವರೇ ಕಾಫಿ ಆಯ್ತಾ ಗಿರಿಜಾ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ ಥ್ಯಾಂಕ್ ಯು ಬಾಯ್ ಬಾಯ್ಗೆ ಹೇಮಂತ ಹೆಂಗೊತ್ತು ಈರ್ ಪೋಂಡ ಕೂಡ ನಕಲಿ ಬರ್ಪುಂಡು ಫೇಕ್ ಐಡಿ ಐಕ್ ಈರ್ ಉಂತುಲೆ ಬಕ್ಕ ಈರ್ ಉಂತುನ ಅವು ಕೂಡ ನಮ್ಮ ನಕಲಿ ಐಡಿನ ಪಾತಿರೋಡಿ ಶೋ ಕೊಡು ದಾದಂದು ಎಂಚಿನಂದು ಕೇನೋಲೆತೆ ಶ್ರೀಧರ್ ಬ್ರೋ ಸಪೋರ್ಟಿಂಗ್ ಅಲ್ಲಿದ್ದಾರೆ ಗಿರಿಜಾ ಸಿಸ್ ಸಪೋರ್ಟಿಂಗ್ ಅಲ್ಲಿ ದಾಯ ಪೋಪುನೆ ಹೇಮಂತ ಉಂತುಲೆ ಅಂದಂದು ಯಾನ್ ಬಕ್ಕ ಇದ್ರೆ ಐಕ್ಲ ನೀಲಿ ಕೊಡ್ದು ಬಿಡ್ಪೆ ನೀರು ಪೋಯಾಡ ಸಪೋರ್ಟ್ ಅಲ್ಲಿ ಗಿರಿಜಾ ಸಿಸ್ ಕೂಡ ಸಪೋರ್ಟ್ ಅಲ್ಲಿದ್ದಾರೆ ಥ್ಯಾಂಕ್ ಯು
రెడ్డే అప్పుడు ఈడ పాతే రెడ్డే అప్పుడు అందంది ఏమంతే ఈడ పాతాల నాయిల కొరెప్పుడు ಎನ್ನ ಪುದಾಡು ಬರ್ಪುಂಡು ಬರಡು ಏಮಂತದ ಆತಾಂಡು ಬರಡು ತೂಕನಮ್ಮ ಈನ ಮಲ್ಪೆ ತೂಕ ಬರಡು ಏರೇಡ ದಾಯಿಗು ಪಾತಿರು ತೂಕ ಫಸ್ಟ್ ಗೀರ್ ಲಂಚನೆ ಏರೇರ ಆದಿತ್ತು ಜರ ಏಮಂತ ಬಕ್ಕ ಬತ್ತು 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 ಬಕ್ಕ ಎಂಗುಳಿ ಗುರ್ತಾಯಿ ಜನ ಮಕ್ಕ ಅಂಚೆನೆ ಅವಳ ತೂಕದ ಅದನ್ನು ಮಕ್ಕ ಪನ್ಕ ಪುದರ್ ಚೇಂಜ್ ಮಾಡ್ತಾರೆ ಏಮಂತ ಬುರ್ದು ಬೇತೆ ಶ್ರೀಕಾಂತ್ ದಿಲೆ ಪನ್ಕ ಅವು ಐಡಿನ ಪನ್ಕ ಏಮಂತ ಬುರ್ದು ಶ್ರೀಕಾಂತ್ ದಿಲೆ ಪನ್ಕ ಬಕ್ಕ ಗಿರಿಜಸ್ ನೈಸ್ ಲೈವ್ ಅಂತ ಹೇಳ್ತಾ ಇದ್ದಾರೆ. ಪರವಾಗಿಲ್ಲ ದುರ್ಗಸ್, ನೀವು ಕೊಡೋದಾದ್ರೆ ನಾನು ಬಂದು ಸಪೋರ್ಟ್ ಮಾಡಿ ಹೋಗ್ತೇನೆ. ನೀವು ಕೂಗಿದ್ರೆ ನಾನು ಕೂಗ್ತೇನೆ ಶ್ರೀಧರ್ ಬ್ರೋ ಅಂತ, ನೀವು ಬರ್ತೀರಲ್ವಾ? ಓಕೆ ಓಕೆ ಶ್ರೀಧರ್ ಬ್ರೋ, ಥ್ಯಾಂಕ್ ಯು. ಗಿರಿಜಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ, ಶ್ರೀಧರ್ ಅವರು ಕೂಡ ಸಪೋರ್ಟಿಂಗ್ ಅಲ್ಲಿದ್ದಾರೆ. ದಾದ ಪಂಡಡ ಬೊಕ್ಕ ಎಂಕ್ ಪಲ್ಲೆ ಅವ ಯಾನ್ ಪನ್ಪುಜಿ ಇರುಂತೋಡು ಅಕುಲ್ ಬನ್ನಾಗ ಯಾನ್ ಬಿಲ್ಕುಲ್ ಪನ್ಪುಜಿ ಏಮಂತ ದೂರ ಪೋಯಾರೊಂಡಿರೇಗ್. ಶ್ರೀಧರ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಗಿರಿಜಸ್ ಥ್ಯಾಂಕ್ ಯು ಸೋ ಮಚ್. ಹೇಮಂತ್ ಅವರು ಕೂಡ ಯಾನ ನನ ಇಜ್ಜಿ ಈರು ಉಪ್ಪೊಡೆ ಇಜಿನ ಕೂಡ ಆ ಉಪ್ಪೇಕ ಹಿಡಿದಾಯ್ ಬರ್ಪೆ ಐಕೆ ಹೆಂಗ್ ಪೋಡಿಗೆ ಹಾಕೊಂಡು ಉಪ್ಪೇಕ ಹಿಡಿದಾಯ್ ಬಂದಾಗ ಈರು ಉಪ್ಪೊಡಿತ್ತೆ. ಶ್ರೀಧರ ಮುಖ ಕಾಣೋದಿಲ್ಲ, ಅದು ಸ್ವಲ್ಪ ಕಾಣುತ್ತದೆ ಒಂದು ನಿಮಿಷ, ಸ್ವಲ್ಪ ಜನ ಇದ್ದಾರೆ ಇಲ್ಲಿ, ಅದಕ್ಕೆ ನೈಸ್ ಲೈವ್ ಅಂತ ಹೇಳ್ತಾ ಇದ್ದಾರೆ. ದಾದಲ ಮಲ್ಪುಜಿ ಅಲ್ಲಿ ಬತ್ತೀನಿ ದೇವಾ ಕಾಯಮಂತ ಎಂಚೋಲರೇಮಂತ ಬೆಲೆ ಪೋತು ಜರೇ ತಾನೆ ನೀರುಂತೊಡಿತ್ತೆ. ಗಿರಿಜಾ ಅವರು ಸೂಪರ್ ಅಂತ ಹೇಳಿದ್ರೆ ಹೇಮಂತ್ ಚಾಂಡೇರ್ನ ದಾಯಿಗೆ ಹೇಮಂತ್ ಇಜ್ಜಿ ಉಂತುಲೆ ಅವು ಏನು ಮತ್ತೆ ಎಂಕ ಖುಷಿ ಹೊಡಿತು. ಗಿರಿಜಾ ನೈಸ್, ಗಿರಿಜಾ ಸಿಸ್ ಥ್ಯಾಂಕ್ ಯು. ಶ್ರೀಧರ್ ಬ್ರೋ ಥ್ಯಾಂಕ್ ಯು. ಮರಳಿ ಅವನೊಂದು ಏಮಂತ ಎಂಕ್ ಬ್ಲೂ ಕೊರ್ಪು ಜರ ಇಜ್ಜಿ ಏಮಂತ ದಾದಿ ಗೊತ್ತೀನಿ ಇರಿಗು ಬ್ಲೂ ಕೊರ್ಪುಜಿ ದಾಯಪಂಡ ಕುಳಂಜನ ಮೆಗ್ಗೆ ಏಮಂತುಲ್ಲೆತೆ ಮೋಲು ಆಯಲೆಲ್ಲ ಹೆಂಗೆ ಗೊತ್ತಾಪುಜಿ ಏರಂದು ಐಕೆ ಇರೆಗೆ ಇಂಚೆನೆ ಬಲ್ಲಿ ಮಲ್ಲೆ ಇರೆಗೆ ನೀಲಿ ಬೊಡ್ಚಿ ಇರೆಂಗೆ ಸಪೋರ್ಟ್ ಮಲ್ಪಲೆ ಅವೇ ನಾನು ಪಾತಿರ್ವೆ ಇಡ ಶೋ ಕೂಡ ಪಾತಿರ್ವೆ ಏರವು ತೂಲೆ. ಗಿರಿಜಾ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ, ಥ್ಯಾಂಕ್ ಯು. ಶ್ರೀಧರ್ ಬ್ರೋ ಕೂಡ ಸಪೋರ್ಟಿಂಗ್ ಅಲ್ಲಿದೆ, ಥ್ಯಾಂಕ್ ಯು. ಹೇಮಂತ್ ಅಂಚಪುರ ಪಂಡ್ರಿಜ್ಜಿ. ನಿಖಿಲ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ನಿಖಿಲ್ ಕಾಫಿ ಆಯ್ತಾ? ಎಂತ ತಿಂಡಿಯಾ ನಿಖಿಲ್ ಬ್ರೋ ತಿಂಡಿ ಅಂತ? ಗಿರಿಜಾ ಸಿಸ್ ಸಪೋರ್ಟಿಂಗ್ ಅಲ್ಲಿದೆ, ಶ್ರೀಧರ್ ಬ್ರೋ ಸಪೋರ್ಟಿಂಗ್ ಅಲ್ಲಿದೆ. ಬರಡು ಮರ್ಲಿ ಪಾತೇನು ಮಾತಾಡಲ್ಲ ಓಕೆ ಪರೊಂದುಲ್ಲೇರ ಅಂದಂದು ಅವು ಪೋಂಡಿಯೇ ಮಂತ್ರ ಪೋಂಡ ಅಂದ್ಕೊಳಂಜಿ. ಗಿರಿಜಾ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಕೊರೊಚ್ಚಿ ಅಕ್ಕಬ್ಲು ಯೋ ದೇವರ ನಿಕ್ಕುಳು ಪಾತಿರ್ಲವ ಯಾನವೇನು ಓದುಜಿ ಬಿಲ್ಕುಲ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ನೆರ್ಪುನ್ ತೂಲೆ ಯಾರು ಸಿಸ್ ಸಂದಿ ಹ್ಯಾವ್ ಎ ನೈಸ್ ಡೇ ಯಾನ್ ನೆರ್ಪುಜಿ. ಗಿರಿಜಾ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಉಪ್ಪಡಿ ಏಮಂತ ಮೊಬೈಲ್ ಹೋಗಿ ಯಾರು ಗಿರಿಜಾ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ನೈಸ್ ಅಂತ ಹೇಳ್ತಾ ಇದ್ದಾರೆ ಗಿರಿಜಾ ಸಿಸ್. ಹೇಮಂತ್ ಅವಳುಲ್ಲೇ ಪನೊಂದುಲೇರು ಹಾಯ್ ಪನೊಂದುಲೇರು. ಗಿರಿಜಾ ಸಿಸ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಶ್ರೀಧರ್ ಬ್ರೋ ನಗ್ತಾ ಇದ್ದಾರೆ. ಗಿರಿಜಾ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಗಿರಿಜಾ ಸಿಸ್, ಥ್ಯಾಂಕ್ ಯು. ಕಪ್ಪು ಅಕ್ಕ ತೂಲೆಗೆ ಪನೊಂದುಲೇರು ಅವು ಪೋಣ ಅನ್ನು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಈ ನೆರೊಚ್ಚಿ ಹೇಮಂತ್ ನೆರೊಚ್ಚಿ ಬ್ಯಾಡ್ ಕಮೆಂಟ್ಸ್ ಮಾಡ್ದ ಪಕ್ಕ ತೂಕ ಅವಳು ಕಪ್ಪು ಅಕ್ಕ ಎನ್ನ ಪುದರ್ಡ್ ಬರ್ಪುನು ಬಲೊಂದು ಉಪ್ಪಡಿ ಹೇಮಂತ್ ಇರೆಗೆ ದಾನೆ ಪ್ರಾಬ್ಲಮ್. ಗಿರಿಜಾ ಸಿಸ್ ಥ್ಯಾಂಕ್ ಯು ಗಿರಿಜಾ ಸಿಸ್, ಥ್ಯಾಂಕ್ ಯು ಶ್ರೀಧರ್ ಬ್ರೋ. ಇರೆಗೆ ಮರ್ಲ ಅಕ್ಕ ದಾಲೆ ಜಂಕೆ ಸರಿ ಉಲ್ಲೆ ಅಕ್ಕ ಬೇಲೆ ಪೋತು ಜಕ್ಕ ದಾನೆ ಬೇಲೆ ಪೋತು ಚರಿ ಹೇಮಂತ್ ಬೇಲೆ ಪೋಳತೆ ಬೇಲೆ ತಲ್ತಿದೆ ಲೈವ್ ಬರೋಡೆಂಗಲ್ಲ ದಾನೆ ಬೇಲೆ ಪೋತು ಜಾರು. ಗಿರಿಜಾ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಇದು ಶ್ರೀಧರ್ ಅವರು ಕೂಡ ಸಪೋರ್ಟಿಂಗ್ ಅಲ್ಲಿದ್ದಾರೆ. ನಾನ ಯಾನ್ ಬರ್ಪು ಜಕ್ಕರ್ ಹುಟ್ಟಿ ಹೇಮಂತ್ ಈರು ಒಂತೋಡಿ ಈರು ಅಂಚ ಪೋಡಿದು ಪೋಯ್ಲ ಕಾಪುಂಡು ಪೋಚಿ ಪೋಡಿದು ಪೋಯರ ಬಲ್ಲಿ ಈರು ಸ್ಟ್ರಾಂಗ್ ಪೊಡಿ ಇರುತ್ತೆ.
ಗಿರಿಜಾ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಗಿರಿಜಾ ಸಿಸ್ ಥ್ಯಾಂಕ್ ಯು, ಗಿರಿಜಾ ಸಿಸ್ ಥ್ಯಾಂಕ್ ಯು, ಶ್ರೀಧರ್ ಬ್ರೋ ಥ್ಯಾಂಕ್ ಯು. ಇದು ತಪ್ಪು ಅವರ ಡಿ ಪಿ ಹಾಕುದು. ಹೌದೌದು ಹೇಮಂತ್, ಹೇಮಂತ್ ಇನ್ನೊಂದು ಫೇಕ್ ಹೇಮಂತ್ ಇದ್ದೀರಲ್ಲ ನೀವು, ಅದು ಯಾಕೆ ಅವರ ಡಿ ಪಿ ಹಾಕುದು? ಅದು ಫೋಟೋ ತೆಗೀರಿ ನೀವು, ಬೇರೆ ಯಾಕೆ? ನಿಮ್ಗೆ ಹೆಸರು ಇರ್ಬೋದು ಒಬ್ಬರಿಗೊಬ್ಬರು, ಆದ್ರೆ ಇದು ನೀವು ಅವರದ್ದು ಹಾಕಿದ್ದೀರಲ್ಲ ಯಾವುದು ಡಿ ಪಿ, ಅದನ್ನು ತೆಗೆದು ಬಿಡಿ ಆಯ್ತಾ ಹೇಮಂತ್. ಬೇರೆ ಯಾವುದಾದ್ರೂ ಹಾಕಿ ಬನ್ನಿ ಡಿ ಪಿ, ಅವರದೇ ಹಾಕುದು ತಪ್ಪು. ಕಪ್ಪು ಅಕ್ಕ ತೂಲೆ ಅಂಚ ಪಾತೆರು ದುರ್ಗ ಅಕ್ಕ ಎಂಕ ಬರ್ಪುಜಿ ಅಂಚ ಪಾತೆರು ಎಂಕ ಐಡಿಯಾನೇ ಬರ್ಪುಜಿ ದಯಪಡಿ ಇಂಕಿ ನೀ ಮಂಡಿರ್ ಪೂರ ಒಂದು ಶೀತ ಆತಂದು, ಶೀತ ಜಿಂಗಿದ್ ಪೋತಂದು ಅಂಚ ಇಂಕ ಎಲ್ಲ ಪಂದುಕೊಂಡೆ ಅಂತ ಪಾತೆರು ಇದು ಪಲ್ಲೆ ಎಂಚ ಪಾತೆರೊಂದು ಒಳ್ಳೆ ಒಳ್ಳೆ ಹೊಲದಲ್ಲಿ ಶ್ರೀಧರ್ ಒಳ್ಳೆ ಒಳ್ಳೆ ಹೊಲದಲ್ಲಿ ಹೇಮಂತ್ ಅವು ಪುರ ಎಂಕ್ ವರ್ಡ್ಸ್ ಬರ್ಪುಜಿ ಎನ್ನ ಬಾಯ್ಡ ಎಂಕೆ ಅನ್ ಪನ್ಪುಜಿ. ಹೇಮಂತ್ ಒಂಜಿ ಒಂಜಿ ಇರೆಗ್ ದಾದಾಂಡು ಯಾನ್ ಪುದರ್ ದಾದ ಪಾತೇರು ನಂದ ಆಂಡ ದಾದ ಗೊತ್ತನೆ ಶಾಂತಿ ಸಾರ್ ಕಪ್ಪಸಿಸ್ ಪನ್ಲಕನೆ ಡಿಪಿಡ್ ಇದು ಹೇಮಂತ್ ಗೌಡ ಪುದರ್ ಉಪ್ಪುಡು ಮಾತೇರ್ನಲ್ಲ ಆಂಡ ಡಿಪಿಡ್ ಹೇಮಂತ್ ಪೊಟ ಪಾಡ್ರೆ ಬಲ್ಲಿ ಯಾರು ಫೇಕ್ ಫೇಕ್ ಉಲ್ಲೆರತೆ ಫೇಕ್ ಹೇಮಂತ್ ಆರ್ ಪಾಡ್ರೆ ಬಲ್ಲಿ ಯಾಕೆ ಬೇರೆ ಫೇಕ್ ಐಡಿ ಮಾಡ್ತೀರಾ? ಹೌದು ಶಾಂತ ಅಕ್ಕ ತೂಲೆ ದುರ್ಗ ಅಕ್ಕ ಯಾನ್ ಜನ ತೂವೊಂದಿಲ್ಲಿರ್ ಮಾರ್ರೆ ಕ್ರಾಸ್ಟಸಿಸ್ ಲೈವ್ ಮಾಡಿ ಅಂತ ಹೇಳ್ತೆ ಕಪ್ಪು ಸಾರಿ ಅಕ್ಕ. ಹೌದೌದು ಹೇಮಂತ್ ಏನು ಗೊತ್ತಾ, ಹೇಮಂತ್ ಗೌಡ ಇದು ಫೇಕ್ ಹೇಮಂತ್ ಗೌಡ ಏನ್ ಗೊತ್ತಾ, ಅವರದ್ದು ನೀವು ಫೋಟೋ ತೆಗೀರಿ, ಬೇರೆ ಹಾಕಿ ಹೆಸರು ಆದ್ರೆ ಇರ್ತದೆ ಒಬ್ಬರಿಗೊಬ್ಬರು, ಆದ್ರೆ ಅದು ಫೋಟೋ ಉಂಟಲ್ಲ ಡಿ ಪಿ ಅಲ್ಲಿ ಹಾಕಿದ್ದು ಅದು ಹೇಮಂತ್, ಅವರಿಗೆ ಕೂಡ ಬೇಜಾರಾಗ್ತದೆ ಹೇಮಂತ್ಗೆ ಕೂಡ, ಗೊತ್ತಾಯ್ತಾ? ಸಪೋರ್ಟ್ ಅಲ್ಲಿ ಇದ್ದಾರೆ ಶ್ರೀಧರ್ ಅವರು. ದುರ್ಗಾ ಅಕ್ಕ ಗೊಂಜಿ ಗೊತ್ತಾ ಪೂಜಿ ಎಂಕ್ ಪೂರ ಗೊತ್ತಾಪುಣೆ ಹೇಮಂತ್ ಪೂರ ಪಾತೆನ ಪರಿಸ್ಥಿತಿ ಇಜ್ಜಿ. ಶ್ರೀಧರ ಸಪೋರ್ಟಿಂಗ್ ಅಲ್ಲಿದ್ದಾರೆ. ರಕ್ಷಸಿಸ್ ಲೈಕ್ ಅಂತ ಹೇಳಿದ್ರೆ ಥ್ಯಾಂಕ್ ಯು ರಕ್ಷಸಿಸ್, ಥ್ಯಾಂಕ್ ಯು ಸೋ ಮಚ್ ರಕ್ಷಸಿಸ್. ಹಾಯ್ ರಕ್ಷಸಿಸ್ ಕಮ್ಯುಂಡಿ ಶೀತಾ. ಶ್ರೀಧರ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ದುರ್ಗಾ ಸಿಸ್ ಕೊಟ್ಟೆ ಲೈಕ್ ಥ್ಯಾಂಕ್ ಯು ರಕ್ಷಸಿಸ್. ಹಾಯ್ ರಕ್ಷಾ ದಾದ ತಿಂದಿಕೆ ಏನಂದ್ರೆ ರಕ್ಷಾ ಅಕ್ಕ ಎನ್ನ ಪುದರ್ ಏರುಳ್ಳೇರು ಅಂದಂದು ಬೇತೆಕಲ ಪುದರ್ಡ್ ಉಪ್ಪುಡು ಮನ್ಕ ಆಡ ಡಿ ಪಿ ಪಾರ್ದು ಬರ್ಪಿನ್ ತಪ್ಪು ಅವೇ ಕಪ್ಪು ಸಿಸ್ ಮನ್ಲಕ ಅವೇ ಯಾನ್ ಲೈಕ್ ಎಗ್ರಿ. ಹಾಯ್ ಶಾಂತ ಸಿಸ್ ಹೇಮಂತ್ ಬ್ರದರ್ ಪನೊಂದುಲ್ಲೇರು ಅವು ಫೋನ್ ತೋಜಿ ನೆರ್ಪುನಿ ಯಾನ್ ಸಪೋರ್ಟ್ ಅಲ್ಲಿ ಇದ್ದಾರೆ ಶ್ರೀಧರ್ ಅವರು. ಹೇಮಂತ್ ದಾದಾಂಡ್ ಕೇನೊಂದುಲ್ಲೇರು ರಕ್ಷಸಿಸ್. ರಕ್ಷಾ ಅಕ್ಕ ಎನ್ನ ಪುದರ್ಡ್ ದಾದ ಬರ್ಪುನು ಪನೊಂದುಲ್ಲೇರು ಸೂಪರ್ ಪನೊಂದಲ್ಲಿ ಎನ್ನ ಪುದರ್ ಬರ್ಪೇರು ಅಕ್ಕ ರಕ್ಷಾ ಅಕ್ಕ ಪನೊಂದುಲ್ಲೇರು ಸೂಪರ್ ಅಂತ ಹೇಳ್ತಾ ಇದ್ದಾರೆ ರಾಷ್ಟ್ರಸಿಸ್. ಶ್ರೀಧರ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ರಕ್ಷಾ ಫೇಕ್ ಐಡಿ ಅಂದಂದು ಫೇಕ್ ಐಡಿ ಫೋನ್ ಅಂದವು ಡೌಟ್ ಶಾಂತ ಹೇಮಂತ್ ಒಂಜಿ ದಾನೆ ಬೇಲೆ ಇಚ್ಚಿ ಕೇನೊಂದುಲ್ಲೇರು ಪೋಡಿಚ್ಚಿ ಮನೊಂದುಲ್ಲೇರು ಅಂದೀರು ಪೋಡಿಂದ ಹೇಮಂತ್ ಪೋಡಿಚ್ಚಿ ದಾಯಿಗೆ ಬರ್ಪುನು ಪನೊಂದುಲ್ಲೇರು. ಶ್ರೀಧರ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಉಪ್ಪಡು ಬುಡ್ಲೆ ಅಕ್ಲೆಗ್ ಮರ್ಲ ಅಂದು ಅಕ್ಲು ನಮ್ಮ ಪಣ್ಣಿಗೆ ಕೇಂಜಿರ ದಾದ ಮಲ್ಪುನು ಹೇಮಂತ್ ಇತ್ತೆ ಈಗ ಪುದದ ಡಿ ಪಿ ಪಾಡ್ದೇರೆ ಪನ್ಕ ಯಾನ್ ಪನಿಪಟಿಗಾರ ದೆಪ್ಪುವೆರ ಇಜ್ಜಿ ಅಕಲ್ನೇ ಮನ್ಮಾನಿ ಮಲ್ಪುನ ಅಕುಲು ನಮ್ಮ ಪನಿಪಟಿಗೆ ಅಕುಲು ದೆಪ್ಪುಜೇರು ಐಕೆ ಅನ್ ಮಕ್ಕ ಮನಿ ಪಂದೆ ಪಾತಿರೋಜಿ ಅಕಲ್ನೇ ರಾಜ್ಯ ತೆಂಚ ಎಂಕಲ ಹುಷಾರಿಜ್ಜಿ ಅಂದಿ ಶೀತ ಎಂಕಲಂಚೆನ್. ದುರ್ಗಾ ಸಿಸ್ ಎಲ್ಲರೂ ಬ್ಯುಸಿ ಇದ್ದಾರೆ. ಹೌದು ಶ್ರೀಧರ್ ಅವರು ಎಲ್ಲರೂ ಬ್ಯುಸಿ ಇದ್ದಾರೆ, ನಾನು ಮಾತ್ರ ಲೈವ್ ಅಲ್ಲಿ ಎನ್ನ ಪುದರ್ ಬರ್ಪುಟ್ ಬೊರ್ಚಿ ಬಂದ್ರೆ ಪೋನ ಅಂದತೆ ಹುಷಾರು ಇತ್ತಿನಕುಲು ಪಾತಿರ್ಲಿ ಪನೊಂದುಲ್ಲೇರು ಸಪುಟಲಿ ಎನ್ನ ಪುದರ್ ದಾಯಿಗೆ ಬರ್ಪುನು ಪಲ್ನಿ ಅವೇ ಎಂಕುಲು ಪನ್ನಿ. ನಿಖಿಲ್ ಹಾಯ್ ಪನೊಂದಿಲ್ಲ. ಹಾಯ್ ನಿಖಿಲ್. ಯೂಸ್ ಮಾಡಬಾರ್ದು. ಹೌದೌದು ಪಿಕ್ಚರ್ ಯೂಸ್ ಮಾಡಬಾರ್ದು, ಹೆಸರು ಇರ್ತದೆ ಅದು ಹೇಳುದು ಕಪ್ಪು ಸಿಸ್ ಕೂಡ ಅದು ಹೇಳುದು. ಅದಕ್ಕೆ ನಾನು ಕೂಡ ಹಾಗೆ ಹೇಳುದು, ಅವರ ಕಪ್ಪು ಸಿಸ್ನ ಮಾತಿಗೆ ಅಗ್ರಿ ನಾನು. ಯಾಕೆ ಗೊತ್ತಾ, ಅವರು ಫೋಟೋ ಹಾಕಬಾರ್ದು, ಬೇರೆ ಫೋಟೋದಲ್ಲಿ ಬರ್ಲಿ ಬೇಕಾದ್ರೆ. ಹೌದು ಶ್ರೀಧರ್ ಅವ್ರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ನಿನ್ನ ಪುದರ್ ಬಲ ನಿನ್ನ ಪುದಡ್ ಬಲ ಆಯ್ನ ಪುದಡ್ ಏಮಂತ ಅದುಪ್ಪು ಏಮಂತ ಆಂಡ ನಿನ್ನ ಫೋಟೋ ಬರೇ ಬಲ್ಲೆ ಆಯ್ ಅಂಚ ಮನುಷ್ಯತ್ವ ಇಲ್ವ. ಹೌದೌದು ಶಾಂತ ಅಕ್ಕ ಬೊಕ್ಕದಾದ ಎನ್ನ ಪುದರ್ ಬರ್ಪುನು. ಹೆಸರು ಎಲ್ಲರು ಹೇಮಂತ್ ಬಣ್ಣ ನೆರ್ಪುನ್ ತೂಲೆ ಪನೊಂದುಲ್ಲೇರು ಇಜ್ಜಿಗೆ
ಮೈಗ್ರೇನ್ ಓ ಮೈಗ್ರೇನಾ ಐಕ್ ಮರ್ದು ಮಲ್ಪೊಡಿಯೇ ರಕ್ಸಸಿಸ್ ಅವನಿಕ್ಲೆ ಗೊತ್ತಾಪುಜಿ ಸರಿನೇರ್ಲೆ ಶ್ರೀಧರ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಶ್ರೀ ಬ್ರೋ ವಿಡಿಯೋ ಮಾಡಬೇಕು ಲೈವ್ ವೀಕ್ಲಿ ಒನ್ಸ್ ಅಂತ ಹೇಳ್ತಾ ಇದ್ದಾರೆ. ಶ್ರೀಧರ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಡಿ ಪಿ ಎನ್ನ ಆಂಡ್ ಅವಳು ಅಂತ ಹೇಳ್ತಾರೆ. ಕ್ರಾಸ್ಟಸಿಸ್ ವಿಡಿಯೋ ಒಳ್ಳೆ ರನ್ನಿಂಗ್ ಇದೆ ಅಂತ ಹೇಳ್ತಾ ಇದ್ದಾರೆ. ಹೌದೌದು ವಿಡಿಯೋ ನೋಡಿದ್ದೇನೆ ಕ್ರಾಸ್ಟಸಿಸ್. ಸರಿ ಬರ್ಪುಂಡ ಬಲ ಅಪನ ನಂದನ್ ಇಜ್ಜಿತ್ತೆ ಪೋಯ್ ನಾನು ಹೆಂಗೆ ಕೀತ್ನೆ ಮೆಸೇಜ್ ತೆಗಿ ಇಜ್ಜಿತ್ ಪಣೆಕ ಪೋಯ್ತು ಜೋಡು. ಥ್ಯಾಂಕ್ ಯು ಶ್ರೀಧರ್ ಬ್ರೋ, ಥ್ಯಾಂಕ್ ಯು ಕಪ್ಪು ಸಿಸ್. ಹೇಮಂತ್ ಎನ್ನ ಲೈವ್ ನೆರ್ಪೆ ಅವ ಪನೊಂದಿಲ್ಲ ರಕ್ಷಸಿಸ್ ನೆರ್ಪೇರು ಒಳ್ಳೆ ಎನ್ನ ಡಿ ಪಿ ಬತ್ತನ್ನ ಪನೊಂದಿಲ್ಲ. ಓಕೆ ಬಾಯ್ ದುರ್ಗಸ್ ಡ್ಯೂಟಿಗೆ ಲಾಗಿನ್ ಆಗಬೇಕು. ಓಕೆ 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 ಶ್ರೀಧರ್ ಬ್ರೋ, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಬಾಯ್ ಆಲ್ ಅಂತ ಹೇಳ್ತಾ ಇದ್ದಾರೆ. ಖುಷಿ ಹಾಕ್ಕೊಂಡು ಖುಷಿ ಹಾಕ್ಕೊಂಡು ಡೈಲಿ ಬಂದು ಮಾತಾಡಿಸಿ ಹೋಗ್ತೀನಿ. ಓಕೆ ಓಕೆ ಶ್ರೀಧರ್ ಬ್ರೋ, ಥ್ಯಾಂಕ್ ಯು ನಾನು ನಿಮ್ಗೆ ಟೈಮ್ ಇದ್ರೆ ನಾನು ವಿಡಿಯೋ ನೋಡ್ತೇನೆ ಆಯ್ತಾ ಶ್ರೀಧರ್ ಬ್ರೋ. ದುರ್ಗಾ ಅಕ್ಕನ ತಪ್ಪು ಅಂದಂದು ಎನ್ನ ತಪ್ಪು ಯಾನ್ ಪೂರ ತಪ್ಪು ಕಂತ ನಡ್ತೀನಿ ಮೂಲಿ ಎನ್ನ ತಪ್ಪು ಏರು ನೈಟ್ ಇಟ್ಟು ಬರ್ತೀನಿ ಮಾರ್ರೆ ಎನ್ನ ತಪ್ಪು ದಾತುಂಡೈಟ್ಟು. ರಕ್ಷಸಿಸ್ಸು ಮನದುಳ್ಳೇರು ಶಾಂತಸಿಸ್ಸು ನಿಜ ಅತ್ತೆ ಮನದುಳ್ಳೇರು ಅಂದು ರಕ್ಷಸಿಸ್ಸು ಯಾನ್ ಪಂಡಿನಿ ಯಾನ್ ಖಾಲಿ ಸುದ್ದಿ ತೆತ್ತೀನಿ ಕೋಡೆ ಹೇಮಂತ ಫೇಕ್ ಐಡಿ ಬೈದುಂಡು ಪಂತೀನಿ ಖಾಲಿ ರಪ್ಪ ಪ್ರತ್ಯಕ್ಷ ಆಯ್ನತ ಮಾರ್ರೆ. ಇದು ಯಾರು ಮಾರೇನ ಅದೇ ಬೇತೆ ಬರ್ತನಿಯೇ ಅಕ್ಕೋ ಮನದುಳ್ಳೇರು ಅಕ್ಕೋ ನಾನು ಇಲ್ಲಿದ್ದೇನೆ ಬನ್ನಿ ಅದೆಂತೆ ಸರಿತದ ಬದಿಯಲ್ಲಿ ಹೇಮಂತ್ ಅಕ್ಕ ತೂಲೆ ಅಂದು ಮಾರ ದಾದ ಮಲ್ಪಡು ಪಲ್ಲೆ ಇತ್ತೆ ಚೇಂಜ್ ಮಾಡಿದ್ರೆ ಫೋಟೋ ಚೇಂಜ್ ಆಡತ್ತೆ ಒಪ್ಪಡು ಅಂಚೆನೆ ಪಡಿತೆ ಫೋಟೋ ಚೇಂಜ್ ಆಡತ್ತೆ ತೂಕದಾದಂಗೆ ದಿತ್ತೆ ಹೇಮಂತ್ ಬುಧನಿ ಯಾನು ದುರ್ಗಾ ಸಿಸ್ ಅಂದಂದು ಹೇಮಂತ್ 1 ಪಂಡ ನಮ್ಮತೆ ಹೇಮಂತ್ 2 ಪಂಡ ಬೇತತ್ತೆ ಕಪ್ಪು ಸಿಸ್ ಹೇಳ್ತದಲ್ಲ ಎಕ್ಕಲ ಜೋರ್ ತೆಲಿಕೆ ಯಾರು ಮುಡಿತ್ತೆ ಏನು ಮಾಡ್ತೇನೆ ಒಂದು ಎಂಕಾ ಒಂದು ನೆಟ್ಟು ಆಜನ ಪುದರ ಪಂಡಿ ಬೊಕ್ಕ ಮೊದಲು ಕಟ್ಟು ಗ್ಯಾರಂಟಿ ಅಜ್ಜನ ಹೋದ್ರ ಅದಕ್ಕ ಯಾನ್ ಪೋಪುಜಿ ಯಾನ್ ಬರ್ತೆ ಕರ್ಮ ದುರ್ಗಕ್ಕ ಸರಿನೇ ಇರಲಿ ಜನ ಬ್ಲಾಕ್ వాళ్ళు ಒಂತಲೇ ಮತ್ತು ದಾಯ ಅವಸರ ಒಂತಲೇ ಡಿಪಿ ಚೇಂಜ್ ಆಡತ್ತಿತ್ತು ಸಮಾಧಾನ ಇವತ್ತು ವೇಷ ನನ್ನ ರಕ್ತ ಬೀಜಸ್ರ. ಹೌದಾ ನಿಖಿಲ್ ಅವರೇ? ಓಕೆ ನೀವು ದಿನಾಳು ಹೇಳಿ ಆಯ್ತಾ ನಿಖಿಲ್ ಅವರೇ ಯಾವ್ದು ವೇಷ ಆಗ್ತೇವಂತ. ರಕ್ತ ಬೀಜಸುರಗೆ ಇದಿಲ್ಲಲ್ಲ ಡೈಲಾಗ್ ಇಲ್ವಾ? ಪ್ರೀತಿಯ ನಿನ್ನೊಂದ ಪ್ರೇಮಿ ಅನಿಲ್ ಬೀರದ್ರೆ ಎಂತ ಆಯ್ತಾ ಅನಿಲ್ ಇಷ್ಟು ದೊಡ್ಡ ಹೆಸರಿಟ್ಟಿದ್ಯಾ? ನಾನು ಬಂದೆ ಟೀಚರ್, ನನ್ನ ಕ್ರಮ ಸಂಖ್ಯೆ 11. ಹೌದು ಬಾಬಾ ವೆಲ್ಕಮ್. ಕಪ್ಪು ಅಕ್ಕ ತೂಲೆ ಇರು ಅವು ಬೇತೆಯಮ್ಮಂತ ಅಂದೇಯಮ್ಮಂತ ಈ ನನ ಮಲ್ಪೊಚ್ಚಿ. ಹೌದು ರಕ್ಷೆ ಬರೋದು ಮಾಡಿದ್ರೆ 100 ಐಡಿ ಆಗಿ ಬರ್ತೇನೆ ನಾನು. ಬ್ಲಾಕ್ ಮಾಡಿದ್ರೆ 100 ಐಡಿ ಐದು ಉಪ್ಪಡು ಉಂತದೆ ಏತು ಕೊಡ್ತೀವಿ ನಾನು 1 ಗಂಟೆ ಉಪ್ಪಡು ತುಕದಾದಪ್ಪಳು ಈರ್ ದಾಲ ಸಮಾಧಾನ ಉಪ್ಪಳು ಈರು ಸಪೋರ್ಟ್ ಮೆಸೇಜ್ ಮಾಡ್ದೆ ಹೇಮಂತ್ ಮಂದಾರ ಅಕ್ಕಡ ಪಂಪ ಬ್ಲ್ಯಾಕ್ ಮಲ್ಪರ ಆಪುಜಿತ್ತೆ ಹೇಮಂತ್ ನಾನು ನೆರೋಚ್ಚಿ ಅವು ಈರು ಹತ್ತು ಅವು ಹೇಮಂತ್ ಅಂದು ಹೇಮಂತ್ ಬಂದದಲ್ಲಿ ಕಪ್ಪು ಸಿಸ್ ಬಲ್ಲ ಕಲರ್ ಕೇಳಿ ನಾನು ಈರು ಹೇಮಂತ ಬೇತೆ ಹೇಮಂತ್ 100 ಐಡಿಯಲ್ಲಿ ಬಂದು ಲೈಕ್ ಕೊಡಿ ಲೈವ್. ಹೌದೌದು 100 ಐಡಿಯಲ್ಲಿ ಬಂದು ಲೈಕ್ ಕೊಡಿ ಈ ಲೈವಿಗೆ, ಅದು ಒಂದು ಲೆಸ್ ಆಗ್ತದೆ ರಕ್ಷಕೂ ಅಂತ ಹೇಳ್ತಾ ಇದೆ ಹೇಮಂತ್. ನನ್ನ ಅಕ್ಕ ಒಟ್ಟಿಗೆ ಇಜ್ಜಿ ನೀನು ಅಕ್ಕ ಅಂಚ ಪಂಡೆ ಬಲ್ಲಿ ಹೇಮಂತ್ ಅಕ್ಕನೊಟ್ಟಿಗೆ ಏಪಲ್ ಒಪ್ಪುಡು ಹೇಮಂತ್ ಅವ್ರ ಬಾಯ್ ಅಂತಿದ್ರು. ನಿಖಿಲ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ನಿಖಿಲ್ ಕಾಫಿ ಆಯ್ತಾ ನಿಮ್ದು? ಗುಡ್ ಅಂತ ಹೇಳ್ತಾ ಇದ್ದಾರೆ. ಗೀತಾ ಸಿಸ್ ವೆಲ್ಕಮ್. ಹೇಮಂತ್ ಗೌಡ ಬ್ಲ್ಯಾಕ್ ಇತ್ತೆ ಮಲ್ಪು ಜಾನೆ ಬ್ಲ್ಯಾಕ್ ಉಲ್ಲೆ ಮೂಲು. ನಿಖಿಲ್ ಅವರು ಓಕೆ ಅಂತ ಹೇಳ್ತಾ ಇದ್ದಾರೆ. ಹೇಮಂತ್ ಡುಪ್ಲಿಕೇಟ್ ಎಂತವ ಪಾಪ ಹೇಮಂತ್ ತೆಗಿ ನೇಮು ಅಂತ ಹೇಳ್ತಾ ಇದ್ದಾರೆ. ಹೌದು ಡುಪ್ಲಿಕೇಟ್ ಹೇಮಂತ್, ಖಾಲಿ ಹೇಮಂತ್ ಅಲ್ಲಿ ಬಾರ ಅದು ಬರೀದ್ದೊಂದು 3 ಅಕ್ಷರ ಉಂಟಲ್ಲ ಅದನ್ನು ತೆಗೆದು ಬಿಡು. ಲೈಕ್ ಮಾತದೆತ್ತೆ ನನ್ನ ಇಜ್ಜಿ ಅಕ್ಕ ಒಟ್ಟಿಗೆ. ಹೇಮಂತ್ ಪ್ಲೀಸ್ ಹೇಮಂತ್ ಅಂಚ ಮಲ್ಪರ ಬಲ್ಲಿ ಲೈಕ್ ಬರೋದು
ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಎಂತ ಇಲ್ಲವಾ ನಿಖಿಲ್, ಚಾ ಆಗ್ಲಿಲ್ವಾ ತಿಂಡಿ? ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಹೇಮಂತ್ ಇನ್ನೋಸೆಂಟ್ ಆಯ್ತಾ? ಹೌದೌದು, ಹೇಮಂತ್ ಪಾಪವ. ಅದು ಇನ್ನೊಂದು ಫೇಕ್ ಹೇಮಂತ್ ಉಂಟಲ್ಲ, ಫೇಕ್ ಹೇಮಂತ್, ನೀವು ಅದು ಬೇರೆ ಹೆಸರು ಇಡೀರಾ, ಶ್ರೀಕಾಂತ್ ಇಡಿ. ನಾನು ನಿಮ್ಗೆ ಹೆಸರು ಹೇಳಿ ಕೊಡ್ತೇನೆ, ಶ್ರೀಕಾಂತ್ ಇಡಿ, ಹೇಮಂತ್ ಬೇಡ. ಅವರಿಗೆ ಸ್ವಲ್ಪ ಬೇಜಾರಾಗ್ತದೆ ತುಂಬಾ, ನನಗೆ ಕೂಡ ಬೇಜಾರಾಗ್ತದೆ. ನನಗೆ ಇದಾಗ್ತದೆ, ಯಾರು ಹೇಮಂತ್ ಅಂತ ಕರ್ಲಿಕ್ಕೆ ಆಗುದಿಲ್ಲ. ಯಾನ್ನಪ್ಪು ದಡವು ಅವನು ಮುಖ್ಯ. ನನ್ನ ಅಯ್ಯೋ ದೇವ, ಹೇಮಂತ್ ನೀವು ಡೂಪ್ಲಿಕೇಟ್ ಹೇಮಂತ್, ನೀವು ಈಗೆಲ್ಲ ಮೆಸೇಜ್ ಹಾಕಿದ್ರೆ ನಾನು ಓದುದಿಲ್ಲ ಆಯ್ತಾ. ನೂದ ಐಡಿ ತನ್ನಿ ನನ್ನ ಲೈವ್ಗೆ. ಹೌದು ಅದು ಹೌದು, ರಕ್ಷಿಸ ಲೈವ್ಗೆ 100 ಐಡಿಯಲ್ಲಿ ಬನ್ನಿ ಆಯ್ತಾ. ಹೇಮಂತ್ ಅದು ಬೇರೆಯಾ, ನೀನು ಅಲ್ಲ. ಹೌದು ಹೇಮಂತ್, ಎಂಗ್ಲೇ ಗೊತ್ತಾಪುಣತೆ ಹೀರೋ ಒಂದು. ಇವತ್ತಿನ ಪಾಠ ಏನು ಟೀಚರ್, ಇವತ್ತಿನ ಪಾಠ ಏನು ಅಂದರೆ, ಫೇಕ್ ಐಡಿಯಲ್ಲಿ ಯಾರು ಕೂಡ ಬರಬಾರ್ದು. ಬೇರೆಯವರ ಮನಸ್ಸಿಗೆ ನೋವಾಗ್ತದೆ. ನಿಜ ಐಡಿ ಇರ್ತದಲ್ಲ, ಅವರ ಮನಸ್ಸಿಗೆ ನೋವಾಗ್ತದೆ. ಇವತ್ತಿನ ಪಾಠ ಅದುವೇ, ಫೇಕ್ ಐಡಿಯಲ್ಲಿ ಯಾರು ಬರಬಾರ್ದು. ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಹೇಮಂತ್ ಒಬ್ಬನ ಹೆಸರ ಇರೋದು ಅಕ್ಕೋ ಇಡೀ ಭೂಮಿಯಾಗಿ. ಹೌದು, ಹೇಮಂತ್ ಒಬ್ಬನ ಹೆಸರಲ್ಲ. ಓಕೆ, ಆದ್ರೆ ಬದಿಯಲ್ಲಿ ಒಂದು 3 ಅಕ್ಷರ ಹಾಕಿದೆಯಲ್ಲ, ಅದನ್ನು ತೆಗೆದು ಬಿಡು. ಕಿಚನ್ ಗೀತಾ ಸಿಸ್ ಗುಡ್ ಅಂತ ಹೇಳ್ತಾ ಇದ್ದಾರೆ. ನೈಸ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು. ಕಾಫಿ ಆಯ್ತು ಅಂತ ಹೇಳ್ತೇವೆ. ಓಕೆ ನಿಖಿಲ್, ದಾದ ತಿಂಡಿ ನಿಖಿಲ್ ಬ್ರೋ, ದಾದ ತಿಂಡಿ. ಹೇಮಂತ್ ಅವಳು ತೂಲೆ, ಅವಳು ದಾದೊಂಡು, ಅವಳು ಸಿಂಟೆಕ್ಸ್ ಉಂಡು ಬಕದಾದೊಂಡು. ಹೇಮಂತ್ ಫೇಕ್ ದಾಲ ತಾಂಟರೆ ಆಪು ಜಾವು ಮಕ್ಕಳತ್ತೆ ಅನ್ನಂದು. ನೈಸ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಶಾಂತ ಸಿಸ್, ಟಿಫಿನ್ ಆಯ್ತಾ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಡೂಪ್ಲಿಕೇಟ್ ಹೇಮಂತ್ ಹೋಗ ನೀನು, ನಾಳೆ ಬಾ. ಹೌದೌದು, ಡೂಪ್ಲಿಕೇಟ್ ಹೇಮಂತ್ ನೀನು ಹೋಗು, ನಾಳೆ ಬಾ. ನೀನು ಲಕ್ಷ ಸಿಸ್ನ ಲೈವ್ಗೆ 100 ಐಡಿಯಲ್ಲಿ ಬಂದು ಲೈಕ್ ಕೊಡು ಆಯ್ತಾ. ಅವರು ಎಂಡ್ ಮಾಡುವಾಗ ಬಾ, 100 ಐಡಿಯಲ್ಲಿ ಲೈಕ್ ಕೊಡು. ಅವಾಗ ಇದು ಲೈಕ್ ನಿಲ್ತದೆ, ಇಲ್ಲದಿದ್ರೆ ಲೈಕ್ ಲೆಸ್ ಆಗ್ತದೆ. ಹೇಮಂತಿಗೆ ಸಮಾಧಾನ ಮಲ್ಪ್ಲೆ ಶಾಂತ ಸಿಸ್ ಅಂದ್. ಹೇಮಂತಿತ್ತೆ ಸಮಾಧಾನ ಉಪ್ಪೋಡು ದಯಪಡ ಪುದರ್ ದೆಪ್ಪಯ ಅತ ಒಂದು DP ಕಪ್ಪು ಸಿಸ್ ಬನ್ನೆ ಕಾರ್ DP ಚೇಂಜ್ ಮಾಡ್ದು ಬತ್ತೇರು ಇತ್ತೆ ಇರ್ ಸಮಾಧಾನ ಅವಡು. ಹೇಮಂತ್ ಯಾನ್ ಇಜ್ಜಿ ನನ್ನ ಶಾಂತ ಅಕ್ಕ ಪನದುಲ್ಲೇರು, ಸೂಪರ್ ಪನದುಲ್ಲೇರು. ರಕ್ಷಾ ಅಕ್ಕ ಯಾನ್ ನನ ಬರ್ಪುಜಿ ಇರ್ ಬರೋಡೆ. ಹೇಮಂತ್ ಇರ್ ಬರೋಡೆ, ಇರ್ ಬತ್ತಿಜಿರ ಬುಜಿ ಮುಲು ದುರ್ಗಾ ಕೊಟ್ಟಿಗೆ ಇಜ್ಜಿನ ಪಲ ಬರೋದು ಅದು ಸರ್ನಿ ಅಂದು ಈರೇ ಮಂತ್ರ ಪೂಜಾರಿಗ ಅಲ್ತರ ಅವನು ಒಬ್ಬ ಹುಡುಗರ ಜೊತೆ ಮಾತಾಡಲ್ಲ ಅಂತೀನಿ. ನಿಮ್ಗೇನಾಯ್ತಾ ಹೇಮಂತ್, ಅವರು ಮಾತಾಡದಿದ್ರೆ ಅವರಿಷ್ಟ, ಅದು ಅವ್ರು ಯಾರ ಹತ್ರ ಮಾತಾಡ್ತಾರೆ, ಅದು ನಿಮ್ಗೆ ಯಾಕೆ ಕೋಪ ಬರೋದು? ಡೂಪ್ಲಿಕೇಟಿವ್ ಹೇಮಂತ್, ನಮ್ಮದು ಒರಿಜಿನಲ್ ಹೇಮಂತ್ ಉಂಟಲ್ಲ, ಅವರಷ್ಟಕ್ಕಿರುದು, ಅವ್ರು ಯಾರ ಇದಕ್ಕಿಲ್ಲ. ಆದ್ರೆ ನೀವು ಅವರ ಬಗ್ಗೆ ಮಾತಾಡಬಾರ್ದು, ಅವರ ವ್ಯಕ್ತಿತ್ವದ ಬಗ್ಗೆ. ನಿಮ್ಗೆ ಏನುಂಟಾ, ಇಲ್ಲಿ ಬಂದು ಸಪೋರ್ಟ್ ಮಾಡಬೇಕು, ಸಪೋರ್ಟ್ ಮಾಡಿ ಸೀದಾ ಹೋಗ್ಬೇಕು ಅಷ್ಟೇ. ಅವರ ವ್ಯಕ್ತಿತ್ವದ ಬಗ್ಗೆ ನೀವು ಮಾತಾಡ್ಲಿಕ್ಕಿಲ್ಲ. ಬಲೆ ಹೇಮಂತ್ ಎಂತ ಬೇಜಾರು ಹಾಕೊಂಡು ನೀರು ಬರ್ತಿದ್ರೆ ಡೂಪ್ಲಿಕೇಟ್ ಹೇಮಂತ್ ನೇಮ್ ಚೇಂಜ್ ಮಾಡು. ಹೌದು, ನಿಮ್ಗೆ ಅಷ್ಟಿದ್ರೆ ಹೇಮಂತ್ ಡೂಪ್ಲಿಕೇಟ್ ಹೇಮಂತ್, ನೀನು ಈಗ ಎಷ್ಟೆಲ್ಲ ಮಾತಾಡ್ತೀಯಲ್ಲ, ನಿನ್ಗೆ ಅಷ್ಟಿದ್ರೆ ನಿನ್ನ ಹೆಸರು ನಿಜ ಹೆಸರಲ್ಲಿ ಬಾ ಅಂತೆ, ಹೋಗು ಫಸ್ಟ್. ನಿನ್ಗೆ ನಿಜ ಹೆಸರು ಇರ್ಲಿಲ್ವಾ, ಇಟ್ಟಿದಾರಲ್ಲ ಆ ಹೆಸರಲ್ಲಿ ಬಾ ಅಂತೆ, ನಾನು ಸಹ ನೋಡ್ತೇನೆ ನಿನ್ನಂತ. ಹೇಮಂತ್ ರಡ್ ನಿಮ್ಮ ಹೆಸರು ಚೇಂಜ್ ಮಾಡಿ. ಹೌದು ಹೇಮಂತ್, ನಿಮ್ಮ ಹೆಸರು ಚೇಂಜ್ ಮಾಡಿ. ಈಗ ಇದು DP ಚೇಂಜ್ ಮಾಡಿದ್ರಲ್ಲ, ಹೆಸರು ಕೂಡ ಚೇಂಜ್ ಮಾಡಿಕೊಂಡು ಬನ್ನಿ. ನನ್ನದು ಆಯ್ತು ಸಿಸ್ ಅಂತ ಹೇಳ್ತಾ ಇದ್ದಾರೆ. ಗೀತಾ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಹೇಮಂತ್ ಇನ್ನೋಸೆಂಟ್, ಅವ ಹಾಗೆಲ್ಲ ಜಾಸ್ತಿ ಮಾತಾಡಲ್ಲ. ಡೂಪ್ಲಿಕೇಟ್, ಹೌದು ಡೂಪ್ಲಿಕೇಟ್. ನೀವು ಯಾರ ಬಗ್ಗೆನೂ ಇಲ್ಲಿ ಇದು ಮಾಡೋದು ಬೇಡ, ಅದು ಅವರದ್ದು ವ್ಯಕ್ತಿತ್ವ, ಅವರದ್ದು ಗುಣ, ಅದರ ಬಗ್ಗೆ ನೀವು ಇದು ಮಾಡೋದು ಬೇಡ. ನಿಮಗೆ ಆಗ್ತದಾ, ನಿಮ್ಮ ನಿಜವಾದ ಐಡಿಯಲ್ಲಿ ಬಂದು ನನಗೆ ಸಪೋರ್ಟ್ ಮಾಡಿ. ಸಪೋರ್ಟ್ ಕೊಡ್ಲಿಕ್ಕಿದ್ರೆ, ಇಲ್ಲದಿದ್ರೆ ಇಲ್ಲವಾ, ಸಪೋರ್ಟ್ ಕೊಡ್ಲಿಕ್ಕಿಲ್ವಾ, ಹೋಗ್ಬೋದು ನೀವು. ಸಬ್ದೆತ್ತೆ ಅಕ್ಕನ ಆವು ಮರ ಯಾವು ದಾದ ಮಲ್ಪುಡಿ ಆನೆ ಹೇಮಂತ್ ಎನ್ನ ಎಂಕೆ ತಪ್ಪುಡಿ ಅನಾಥ ಪಡೋದಿಲ್ಲ. ಬಾಯ್ ಸಿಸ್ ಎಂಕ ಅಡಿಗೆ ಮಲ್ಪೆರಡು. ಓಕೆ ರಕ್ಷಾ ಸಿಸ್, ಥ್ಯಾಂಕ್ ಯು ಸೋ ಮಚ್. ಬರ್ತದೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ಬೊರ್ಚಿ ಆನ್ ಇಜ್ಜಿ ನಾನು ಅಪ್ಪನೊಂದಲ್ಲಿ ಸಂಜೆ ಮಂಗಳೂರಿಗೆ ಬರ್ತೇನೆ. ಹೌದಾ ನಿಖಿಲ್ ಅವರೇ? ಓಕೆ ನೈಸ್ ಅಂತ ಹೇಳ್ತಾ ಇದ್ದಾರೆ. ಶಾಂತ ಸಿಸ್ ಕಪ್ಪು ಸಿಸ್ ಅಂತ ಹೇಳ್ತಾ ಇದ್ದಾರೆ. ಶಾಂತ ಸಿಸ್ ತೆಲ್ತೊಂದುಲ್ಲೇರು ಬಾಯ್ ಅಂತ ಹೇಳ್ತಾ ಇದ್ದಾರೆ. ನೀನು ಚೇಂಜ್ ಮಾಡಿ ಬರುವ ತನಕ ಫೇಕ್ ಹೇಮಂತಿದ್ಯಲ್ಲ, ನೀನು ನಿನ್ನ ಹೆಸರು ಚೇಂಜ್ ಮಾಡುವ ತನಕ ನಾನು ನಿನ್ನ ಕಮೆಂಟ್ ಓದುದಿಲ್ಲ ಆಯ್ತಾ.
ಸೂಪರ್ ಅಂತ ಹೇಳ್ತೇನೆ ಎನ್ನ ಪುದರ್ ದಾಯಿಗೆ ಬರ್ಪುಂಡು ಡಿ ಪಿ ದಾಯಿಗೆ ಬರ್ಪುನು ಅಂದು ಡೂಪ್ಲಿಕೇಟ್ ಏಮಂತ ಬೇರೆ ಯಾವನೊಂದುಲ್ಲೇರು ಪೋರ್ಚಿ ಏಮಂತ ಪನೊಂದುಲ್ಲೇರು ನಿನ್ನ ಪುದರ್ ಬಲ ಹೌದೌದು ಅವು ಪನ್ಪಿನಿ ಅವು ಸರಿ ಏಮಂತ ಇರ್ ಪನ್ಪಿನಿ ಅಣ್ಣ ದಾದ ಅನ್ಪುನ ಅಕ್ಲಿ ನಮ್ಮ ಏತು ಪನ್ಪಿನಿ ಮಾರ್ರೆ ಆ ಗುಡ್ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಗೀತಾ ಸಿಸ್ ಥ್ಯಾಂಕ್ ಯು ಹಾಯ್ ಮಾರೆ ನೀವು ಎಂತ ಮಾರೆ ನಾನು ಬಂದ್ರೆ ಮಾರೆ ಲೈಕ್ ಕೊಟ್ಟು ಮಾರೆ ನನ್ನನ್ನು ಸ್ವಲ್ಪ ನೋಡಿ ಮಾರೆ ನಾನು ಸರ್ವ ಅಂತರ್ಯಾಮಿ ಮಾರೆ ನಾನು ಹೌದು ಶೈಲೇಶ್ ಅವರೇ ವೆಲ್ಕಮ್ ವೆಲ್ಕಮ್ ಲೈಕ್ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಕಾಫಿ ಆಯ್ತಾ ನಿಮ್ದು ಗೀತಾ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ ಸೂಪರ್ ಅಂತ ಹೇಳ್ತಾ ಇದ್ದಾರೆ ಗುಡ್ ಅಂತ ಹೇಳ್ತಾರೆ ನೆರ್ಪುನು ತೂಲೆ ಮಂತ ಅಂದಿಯೇ ಯಾರು ನಡ್ಡು ಸೇಮ್ ಅಂತ ನಕಲ್ಲ ಮೆಸೇಜ್ ಓದು ಜಿತ್ತೆ ನನಗೆ ಬಾಯ್ ರಕ್ಷಿಸಿ ಥ್ಯಾಂಕ್ ಯು ಸೋ ಮಚ್ என்ன புதரு என்ன புதரு ಆಯಗ್ ಬರ್ಪುನು ಡಿಪಿ ದಾಯಗ್ ಬರ್ಪುನು ಮನ್ಪುನು ಬಕ್ಕ ಬರ್ಪೆ ಓಕೆ ಓಕೆ ಏಮಂತ ನೆರಡೆ ತುಲೆ ಅಂದಿ ಅವೇ ಅಲ್ಲ ಬಂದ್ಬಿನಿ ಶಾಂತ ಅಕ್ಕ ಅಂಚ ಮನ್ಪೆರೆ ಬಲ್ಲಿ ಏರ್ಲ ಪನೊಂದುಲ್ಲೇರು ಏಮಂತ ಐಕ್ ಒರಿಜಿನಲ್ ಪುದರ್ ಪಾಡೆರೆ ಬಲ್ಲಿ ಎನ್ನ ಲೆಕ್ಕ ಅದು ಅವರಿಷ್ಟ ಮಾರ್ರೆ ಅದು ಅವರಿಷ್ಟ ಫೇಕ್ ಹೇಮಂತ್ ಅದು ನೀವು ಹೇಳಿಕ್ಕಿಲ್ಲ ಅದು ಅವರಿಷ್ಟ ನಿಮ್ಮ ಹತ್ರ ಕೇಳಿದ್ರಾ ಇಲ್ಲ ಅಲ್ಲ ಅವ್ರು ಕೇಳಿದವರಿಗೆ ಕೊಡ್ತಾರೆ ಅವರ ನಂಬರ್ ನೀವು ಅದರ ಬಗ್ಗೆ ಮಾತಾಡಬಾರ್ದು ಅದು ಅವರವರ ಇಷ್ಟ ಹೆಸರು ಚೇಂಜ್ ಮಾಡಿ ಹೇಮಂತ್ ಅಂತ ಹೇಳ್ತಾರೆ ಹೌದು ಹೆಸರು ಚೇಂಜ್ ಮಾಡಿ ಬನ್ನಿ ಹೇಮಂತ್ ನಿಮ್ಗೆ ನಿಜ ಹೆಸರಿಲ್ವಾ ಗೊತ್ತಿತ್ತಿನ ಅಕ್ಕಲು ಅವು ಸಿಸನ್ನನ್ನು ಗೊತ್ತಿತ್ತಿನ ಅಕ್ಕಲೆ ಈ ಮಲ್ದಿ ನಾನೇ ಬರ ಇನಿ ತೋಜಾವೆ ಪನಂದುಲಿರ ಓಕೆ ಓಕೆ ತುಕ ದಾದ ಬರ್ಪುಂಡು ತುಕ ಹಣೆ ಬರ ತೋಜವೆರ್ಗೆ ತುಕ ಹಣೆ ಬರ ತೋಜವರ್ ಹಣೆ ಬರ ತುವರೆ ಉಣ್ಣತಿ ಯಾನು ಒಂಜಿ ಪನ್ಪಿನ ಹಣೆ ಬರ ತುವರೆ ಎರಡೆಲ್ಲ ಆಪುಜಿ ಬರೆತಿನ ಬ್ರಹ್ಮಗೆ ಮಾತ್ರ ಸಾಧ್ಯ ಹಣೆ ಬರ ತುವರೆ ಗೊತ್ತಾಣತೆ ಸಂತೋಷ್ ಅವರ ಹಾಯ್ ಅಂತ ಹೇಳ್ತಾರೆ ಹಾಯ್ ಸಂತೋಷ್ ವೆಲ್ಕಮ್ ಸಂತೋಷ್ ಅವರೇ ಲೈಕ್ ಕೊಡದಿದ್ರೆ ಒಂದು ಲೈಕ್ ಕೊಡಿ ಆಯ್ತಾ ಹಾಯ್ ಇದು ಗೀತಾ ಸಿಸ್ ಥ್ಯಾಂಕ್ ಯು ಸೋ ಮಚ್ ಗೀತಾ ಸಿಸ್ ನಿಮ್ದು ಕಾಫಿ ಆಯ್ತಾ ತಿಂಡಿ ಅಂತ ಗೀತಾ ಸಿಸ್ ಅಂದೆ ಮಂತ ಅಂದೆ ಪರಿಯರೆ ಮಾರ ಅಂದಿ ಪರ್ದು ಬಾತೇರು ನಿತ್ತೆ ಹೊರದ ಪರ್ದು ಬಾತೇರು ನಿನ್ನ ಪುದರ್ ಬರ್ಪುಂಡ ಬಲ ಬರದಲ್ಲೇರು ಹೇಮಂತ್ ಬನ್ನಿ ಈರು ಮನಿ ಪೊಚ್ಚಿ ಆಯ ಉಪ್ಪಡ ಅಂದಂದು ಮೀನು ಮೂರೇ ಉಂಡು ಈರು ಮೀನು ಮೂರ್ಲೆ ರಾಕ್ಷಸಿಸ್ ಮೀನು ಮೂರ್ಲೆ ಹೇಮಂತ್ ಬ್ರೋ ಈರ್ ಬೇಜಾರು ಅವರ್ಚಿ ಮಾರ್ರೆ ಈರ್ ಸೂಪರ್ ಮಾರ್ರೆ ಅಂದ್ ಅವೇ ಎಂಕೊಳ್ ಪನ್ಪಿನಿ ಹೇಮಂತ್ ಪೊಕ್ಕಡೆ ಒಂದು ಆಪಿನಿ ಹೇಮಂತ್ ಚೂರು ಮನಿಪಂದೆ ಕುಳ್ಳೆ ಈರ್ ಮನಿಪಂದೆ ಕುಳ್ಳ ಆರು ಬಕ ತನ್ನಾತಿಗೆ ಪೋಪೇರು ಇತ್ತೆ ಶಾಂತಕ್ಕನ ಪುದರೆ ಅನ್ನ ಬರ್ಪುಂಡು ಶಾಂತಕ್ಕ ದಾದ ಆಪುಂಡು ಬೇಜಾರಾಪುಂಡು ಎಂಕ್ಲೆ ಬೇಜಾರಾಪುಂಡು ಎಂಕುಲು 10 ಪನ್ಪುಜ ಬೇಜಾರಾಪುಜಿ ಪನ್ಪುಜ ಮಾತಿರ ಬೇಜಾರಾಪುಂಡು ಗುರು ಬ್ರೋ ಒಂದು ಗುರುನಾ ದಾಯಿಗ್ ಪನಂದುಲ್ಲೇರು ನಿಂಡ ಪುದರ್ ಬಲ ಪನಂದುಲ್ಲೇರು ಎಂಕ್ ದಾಲ ಇಜ್ಜಿ ಬಲೆ ಏರ್ಲ ಐ ಡೋಂಟ್ ಕೇರ್ ಪನಂದುಲ್ಲೇರು ಹಣೆ ಬರಕ್ಕೆ ಹೊಣೆ ಯಾರು ಹೌದೌದು ಹಣೆ ಬರನ್ನು ಯಾರಿಂದಲೂ ತಿದ್ದಲಿಕ್ಕೆ ಕೂಡ ಸಾಧ್ಯ ಇಲ್ಲ ಮತ್ತೆ ಬರೀಲಿಕ್ಕೆ ಕೂಡ ಸಾಧ್ಯ ಇಲ್ಲ ರಕ್ಷಾ ಅಕ್ಕ ಅಂಚ ಪನ್ಪೆರೆ ಬಲ್ಲಿಯೇ ಅಂಚ ಮನ್ಪೆರೆ ಬಲ್ಲಿಯೇರ್ಲ ನನಗೆ ಗೊತ್ತಿದೆ ಏನು ಮಾಡ್ಬೇಕಂತ ಮಾಡು ಅಂತ ಆದರೆ ನೀನು ನಿನ್ನ ನಿಜವಾದ ಹೆಸರಲ್ಲಿ ಬಂದು ಮಾಡ ಎಲ್ಲ ಇದು ಬೇರೆಯವರ ಹೆಸರಲ್ಲಿ ಯಾಕೆ ಮಾಡೋದು ಅದು ತಪ್ಪಲ್ವ ನಿಂದು ನೀನು ಅವನಿಗೆ ಹೇಳ್ತಿ ಅವನ ಹಾಗೆ ಮಾಡಿದ್ದಾನೆ ಹೀಗೆ ಮಾಡಿದ್ದಾನೆ ಅಂತ ನಮ್ಮ ಹೇಮಂತಿಗೆ ಹೇಳ್ತೀಯಲ್ಲ ನೀನು ಡೂಪ್ಲಿಕೇಟ್ ಹೇಮಂತ್ ನೀನು ಈಗ ಬಂದದ್ದು ಸರಿಯಾ ಈ ಹೆಸರಲ್ಲಿ ಬಂದದ್ದು ಸರಿಯಾ ತಪ್ಪಲ್ವಾ ಹಾಂ ನೀನು ಮೊದಲು ನಿನ್ನನ್ನು ಸರಿ ಮಾಡಿಕೋ ಮತ್ತೆ ಅವನನ್ನು ಸರಿ ಮಾಡು ನನ್ನ ಪ್ರಕಾರ ಹಾಗೆ ನಾನು ಹೇಳುದೊಂದೇ ನೀನು ಫೇಕ್ ಹೇಮಂತ್ ಇದೆಯಲ್ಲ ನಿನ್ನನ್ನು ನೀನು ಸರಿ ಮಾಡ್ಕೋ ಮತ್ತೆ ಅವನು ಸರಿ ಆಗ್ತಾನೆ ಬೇರೆಯವ್ರ ಬಗ್ಗೆ ನಾವು ಮತ್ತೆ ಹೇಳ್ಬೇಕು ಗೊತ್ತಾಯ್ತಾ ಒಂದು ಬೇರೆಯವ್ರು ನಮ್ಮನ್ನೇ ನೋಡ್ತಾ ಇರ್ತದೆ ಬೇರೆಯವ್ರ ಬಗ್ಗೆ ಈಗ ಹೇಳಿದ್ರೆ ಇನ್ನೊಂದು ಬೇರೆಯವ್ರು ಉಂಟು ಹಿಂದಿದ್ದು ಬೆಳೆದು ಅದು ನಮ್ಮನ್ನೇ ನೋಡ್ತಾ ಇರ್ತದೆ ಮೊದಲು ನೀನು ನಿನ್ನನ್ನು ಸರಿ ಮಾಡ್ಕೊ ಬೇರೆಯವರ ಹೆಸರಲ್ಲಿ ಬರೋದು ಬಿಡು ಮೋಸ ಮಲ್ಪುನು ಗೀತಾ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ ರಕ್ಷಸಿಸ್ ಪನೊಂದುಲ್ಲೇರು ಹೇಮಂತ್ ಅಂದು ಮಲ್ಪೆರೆ ಬಲ್ಲಿ ಪನೊಂದುಲ್ಲೇರು ರಕ್ಷಸಿಸ್ ನಿಮ್ಮ ಲೈವ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ ದುರ್ಗಕ್ಕ ಬ್ಲಾಕ್ ಮಲ್ಪಲೆ ಉಂತಲೇ ಯಾನೆ ಬರ್ಪುಜಿ ದುರ್ಗಕ್ಕ ಒಟ್ಟಿಗೆ ನನ್ನ
ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಏಪಲ್ ಹೆಜ್ಜಿ ದುರ್ಗಕ್ಕ ಅವಳ ಹೆಜ್ಜಿಯ ಮಂತ್ ಈರು ಉಂತ್ರಿ ಸಮಾಧಾನ ಉಂತ್ರಿ ತೂಕ ದಾದಪುರ ಪಂಪಿರಿ ತೂಕ ಈ ದಾಯ ಪುಕ್ಕಡದ್ ಮಲ್ಪುಡು ಅಂತ ಯಾನ್ ಇಜ್ಜೆ ನಮ್ಮಲು ಎನ್ನಪ್ಪುತ್ತರ ಏರ್ಲ ಅವಳು ಗೆಪ್ತು ನಚ್ಚಿ ಗೆಪ್ಪೊಡ್ಚಿ ಯಾನ್ ಏರ್ನಲ ವಿಷಯ ಇಜ್ಜಿ ಗುರು ಬತ್ತೇರಿ ಗುರು ಬಣ್ಣ ಕೂಡ ಅವು ಒಂಜಿ ಓಣ್ ತೂಕ ಅಂತಲೇ ಯಾನ್ ನೇಮ್ ಚೇಂಜ್ ಮಲ್ಪೆ ನೆಕ್ಸ್ಟ್ ಎನ್ನ ಚಾನಲ್ದ ಚೇಂಜ್ ಮಲ್ಪೋರಾ ಓಕೆ ಓಕೆ ಅನೆ ಬರಕ್ಕೆ ಒಣೆ ಯಾರು ಇಲ್ಲಿ ಎಲ್ಲ ಮೂಡರು ಹೌದೌದು ಗುರು ಬ್ರೋ ಅಂತ ಹೇಳ್ತಾ ಇದ್ದಾರೆ ಶಾಂತಿ ಯಾನ್ ಮೂಡೆತ್ತು ಮಾರ್ರೆ ಯಾನ್ ಮೂಡೆ ಅಷ್ಟೇ ನಿಂಗೆ ಮಲ್ಪು ನಿಂಗು ಗುರು ಬ್ರೋ ಬಂದು ಶಾಂತಿ ಪನದಲ್ಲೇರು ಶೆಟ್ರೆ ಹಾಯ್ ಪನದಲ್ಲಿ ಗುರು ಶೆಟ್ಟಿ ಬಂದು ಹೇಳ್ತದಲ್ಲೇರು ನಾನು ಬಿಡಲ್ಲ ಅವನನ್ನು ನೀನು ಬಿಡಬೇಡ ಇಟ್ಕೊಡು ಅವನನ್ನು ಆಯ್ತಾ ಅವನು ಬಂದ ನಂತರ ಇಟ್ಕೊ ಅವನನ್ನು ಆದ್ರೆ ಹೆಸರು ಚೇಂಜ್ ಮಾಡು ನಿಜವಾದ ಹೆಸರಲ್ಲಿ ಬಂದು ಇಟ್ಕೋ ಅವನನ್ನು ಆಯ್ತಾ ಅವನು ಬೇಕೇ ಬೇಕು ಏಮಂತೀರು ಬೋರ್ಡ್ಗೆ ನನ್ನ ಲೈವ್ಗೆ ಬನ್ನಿ ಇವತ್ತೆಲ್ಲರೂ ಅಂತ ಹೇಳ್ತಾ ಇದ್ದಾರೆ ಹೌದೌದು ರಾಕ್ಷಸ ಲೈವ್ಗೆ ಹೋಗಿ ಆಯ್ತಾ ಎಂತ ಏಮಂತ ಎರಡು ನಿಮ್ದು ಓವರ್ ಆಯ್ತು ನಿಜ ಹೆಸರಲ್ಲಿ ಬನ್ನಿ ಹೌದೌದು ಯಾನ್ ಏರ್ನಲ ಲೈವ್ಗೆ ಬರ್ಪುಜಿ ಯಾನ್ ಎನನ ಬುಡ್ಲೇ ಬನದುಲ್ಲೇರು ಎನ್ನ ಪುದರ್ ದೆಪ್ಪುಲೆ ಎನ್ನ ರಿಯಲ್ ನೇಮ್ ರಕ್ಷಾತ್ ನಮ್ಮದು ರಕ್ಷಾತ್ಗೆ ಯಾನ್ ನನ್ನ ಲೈವ್ಗೆ ಇಜ್ಜಿ ನನ್ನ ಪನೊಂದುಲ್ಲೇರು ಶರೀರದ ಬಲ ಪುದರ್ಡು ಪನೊಂದು ಸೂಪರ್ ಅಂತ ಹೇಳ್ತಾ ಇದ್ದಾರೆ ನಿಮ್ಗೆ ಹಾಕಿದ್ನ ಏಮಂತ ಫೇಕ್ ಏಮಂತ ನಿಮ್ಗೆ ಹಾಕಿದ್ದ ಅಂದೆ ಏಮಂತ ಗಾಯಗೆ ಏಮಂತ ಒಂಜಿ ಪೋಡೆಯರ ಬಲ್ಲಿ ಬರೋಡು ಈ ಲೈವ್ ಅದು ಅವತ್ತೆಲ್ಲ ಹೇಳಿ ಆಗಿದೆ ಅವನಿಗೆ ಅದ ನಂತರ ಅವನು ಎಂತ ಮಾಡುದಿಲ್ಲ ಹೇಮಂತ್ ಗೊತ್ತಾಯ್ತಾ ನೀವು ಅದನ್ನೇ ಎಂತಕ್ಕೆ ಎದಕ್ಕುದು ಕರ್ಮ ಎನ್ನ ರಿಯಲ್ ಅವಳು ದಿಕ್ಕೇಳು ಅಂತೆ ತೂಂದು ಉರ್ತಾಡರಂತೆ ಕಣಕ್ಕೆ ಬೊತ್ತುದು ಒಂದಂತೆ ನುಪ್ಪು ಬೇಯುವು ಮುಕ್ಕಳು ಪೊಕ್ಕಡೆ ಒಂದೇನೇ ಮೆಸೇಜಿನ ಓದುದು ಪಂದ್ ಮೂರು ಮಂಡೆ ಅಲ್ಲಿ ಮನ್ಕೊಂಡು ಮಾರ್ರೆ ಎನ್ನ ರಿಯಲ್ ನೇಮು ರಶ್ಮಿ ಎಲ್ಲರೂ ರಶ್ಮಿ ತೊಡು ಬರ್ತೀರ ಅದು ಸಾಂಗ್ ಇಜ್ಜೆ ಇದು ಸಾಂಗ್ ಮಾರ್ರೆ ಮೂರು ಸಾಂಗ್ ಆಗ್ತದೆ ಮಾರ್ರೆ ಆ ಸಾಂಗ್ ನಿನಗೆ ಹೂ ಸಾಂಗ್ ಬೋರ್ಡ್ ಕೇಳಿ ಏನೋ ಸಾಂಗ್ ಕೇಳೋದು ಇಚ್ಚಿರು ಕೇಂಡ ಬಂತೆ ಸಾಂಗ್ ಇನ್ಸ್ಟಾಗ್ರಾಮ್ ಏಮಂತ ಆಯಿ ಮಾರ ಇನ್ಸ್ಟಾಗ್ರಾಮ್ ಮೆಸೇಜ್ ಪಾಡೆ ಹೋಗ್ತೀನಿ ಅಲ್ಲ ಇನ್ಸ್ಟಾಗ್ರಾಮ್ ತಗೊಂಡು ಪೂರ ಇಡೇ ಬರ್ತೇನೆ ಅತ್ತ ಮೆಸೇಜ್ ಮಲ್ಪುಜಿರೇಗು ಈ ಹೆಂಗೂ ಅಯ್ಯೋ ದೇವ ಹೇಮಂತ್ ಬಾಯ್ ಬರೋದಿಲ್ಲ ಬಾಯ್ ಹೇಮಂತ್ ಅವನು ಹೋಗ್ತಾನೆ ನೀನು ಕೂಡ ಹೋಗಿ ಇಬ್ಬರು ಹೋಗಿ ಆಯ್ತಾ ತಲೆ ತಿನ್ಬೇಡಿ ಇಲ್ಲಿ ಹೇಮಂತ್ ಹಿರಿಯ ಬೈಯಡ್ ಲೈವ್ ಮಲ್ಪೆ ಬರೋಡು ಹೆಂಗಲ್ಲ ನಿಜ ಹೇಮಂತ್ ಬೈಯಡ್ ಲೈವ್ ಮಲ್ಪೆ ಬರೋಡವೇ ಅದು ಅವಾಗ ಅಲ್ವಾ ಈಗ ಹಾಗೆ ಮಾಡಲ್ಲ ಅವನು ಹೌದು ಆಗಿ ಹೋಗಿದೆ ಮಾರ್ರೆ ಅದನ್ನೇ ಇಟ್ಕೊಂಡು ಎಳೆಯುವುದು ಮಾರ್ರೆ ಯಾನ್ ನನ ಇಜ್ಜಿ ಈ ಸಾಂಗ್ ಪಲ್ನೆ ಪೂರ ಸಮಾಪಿ ಸಾಂಗ್ ಹೆಂಚಿನ ಬರ್ತೀನಿ ಈ ಭೂಮಿ ಬಣ್ಣದ ಬುಗರಿ ಆ ಶಿವನೇ ಚಾಟಿಕಣೋ ಈ ಬಾಳು ಸುಂದರ ನಗರಿ ನೀನಿದರ ಮೇಟಿಕಣೋ ಇಂತಾಗ ಬುಗುರಿಯಾಟ ಎಲ್ಲಾರು ಒಂದೇ ಓಟ ಕಾಲ ಕ್ಷಣಿಕ ಕಣೋ ಅಯ್ಯೋ ಪನೊಂದುಲ್ಲೇರು ಯಾನು ನನ್ನ ಇಜ್ಜಿ ಪನೊಂದುಲ್ಲೇರು ಗೀತಸಿ ಸಾಯ ಅಂತ ಹೇಳ್ತಾ ಇದ್ದಾರೆ ಈ ಸಾಂಗ್ ಪಂಡ ಡೂಪ್ಲಿಕೇಟ್ ಏಮಂತ ಪೋಪೇರಿಗೆ ತುಕ ಯಾನ್ ಗೇತ ಉಡಾತ್ ಸಾಂಗ್ ಯಾನ್ ಪನ್ಪೆ ಯಾರು ನೀ ಯಾರು ಎಲ್ಲಿಂದ ಬಂದೆಯ ಊರು ಬದುಕಿದ್ದ ಜನರು ಇಲ್ಯಾರು ಬರರು ಬಂದವರು ಉಳಿಯಲಾರು ಪೋಯನಾ ಇಜ್ಜೆ ಶಾಂತ ಅಕ್ಕ ಬಾಯಿ ಬರೋದಿಲ್ಲ ಗೀತಸಿ ಸಪಡಿ ಕಲಿದರೆ ಪೋರ್ಚಿ ಹೇಮಂತ್ ಮಣ್ಣ ಹೇಮಂತ್ ಉಂತುಲೆ ಉಂತುಲೆ ನನಗೆ ಕೆಟ್ಟದಾಗಿ ಮೆಸೇಜ್ ಮಾಡ್ತಾನೆ ನೈಟ್ಗೆ ನೀವು ಒಂದೇ ಹೌದೌದು ಅವನಿಗೆ ಮಾಡಿದ್ದಾನೆ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ ನಾವು ಅದಕ್ಕೆ ಹೇಳಿದ್ದೇವೆ ಅವನಿಗೆ ಬೈದಿದ್ದೇವೆ ಎಲ್ಲ ಮಾಡಿದ್ದೇವೆ ಅವನು ತಿದ್ದುಕೊಂಡಿದ್ದಾನೆ ಈಗ ಅವನು ಮಾಡುದಿಲ್ಲ ಅದು ಯಾವಾಗದ್ದು ಹಾಗೆ ಹೋಗಿದೆ ತಪ್ಪು ಮಾಡೋದು ಸಹಜ ಅಲ್ವಾ ತಪ್ಪು ಮಾಡೋದು ಸಹಜ ಕಣೋ ತಿದ್ದಿ ನಡೆಯೋನು ಮನುಜ ಕಣೋ ಕೇಳಿಲ್ವ ನೀವು
ಹೇಮಂತ್ ಅವರೇ ಫೇಕ್ ಹೇಮಂತ್ ಕೇಳಿಲ್ವ ನೀವು ಎಂಕುಲ್ ಉಲ್ಲ ಸಪೋರ್ಟ್ಗೆ ಹೇಮಂತ್ ಪೋಚಿ ಅಲ್ಲ ರಕ್ಸಸಿಸ್ ಮೀನು ಮಲ್ಪುಡ ಅರ್ಲ ಹೋಗ್ತದೇರು ದಾಯಿ ಪೋಡಿನು ಆನ ಅದು ಸ್ಟ್ರಾಂಗ್ ಇಪ್ಪಡು ಅಂದ್ ಈರು ದಾಲ ತಪ್ಪು ಮಲ್ದು ಜಡ ದಾಯಿ ಪೋಡಿ ನವ್ವೆ ಮೀನು ಮೂರರೆ ಉಂಡು ಬಾ ಶಾರದಿಸ್ ಹೇಳ್ತಂದ್ರೆ ನೀವು ಎಂತ ಮನೆ ನಾನು ಹೇಳುದು ಸ್ವಲ್ಪ ಕೇಳಿ ಮಾರೆ ನನ್ನ ಚಾನೆಲ್ಗೆ ಹೋಗಿ ವಿಡಿಯೋ ನೋಡಿ ಕಮೆಂಟ್ ಪಾಪ ಮಾರೆ ನಾನು ಓಕೆ ಓಕೆ ಶೈಲೇಶ್ ಅವ್ರೆ ಒಂದು ಕಮೆಂಟ್ ಹಾಕಿ ಆಯ್ತಾ ವಿಡಿಯೋ ನೋಡ್ತೇನೆ ದಾದೆ ಮೀನ್ ಅಲ್ಲಿ ನನ್ನ ವಿಡಿಯೋಗೆ ಒಂದು ಕಮೆಂಟ್ ಹಾಕಿದ್ದಾರೆ ನಮಗೆ ಚಾನಲ್ ಸಿಗುದಿಲ್ವಾ ಹುಡುಕುವಾಗ ದಾದೆ ಮೀನ್ ರಕ್ಷಸಿಸ್ಕೆ ಒಂದು ಲೇರು ಗುಡ್ ಅಂತ ಹೇಳ್ತಾ ಇದ್ದಾರೆ ಫೇಕ್ ಹೇಮಂತ್ ಹಾಗೆಲ್ಲ ಹೇಳ್ಬೇಡ ಹೌದೌದು ಹೇಳ್ಬೇಡ ಅದೆಲ್ಲ ಆಗಿ ಹೋಗಿದೆ ಎಲ್ಲ ಮತ್ತೆ ಎಂತ ಪುನಃ ಅದನ್ನ ಹೇಳುವುದು ಮಾರಾಯರ ತುಪ್ಪ ಸುರಿಯುದು ಯಾಕೆ ತುಪ್ಪಗೆ ರೇಟ್ ಕೂಡ ಜಾಸ್ತಿ ಆಗಿದೆ ಅಲ್ಲಿ ತಪ್ಪು ಎಲ್ಲರೂ ಮಾಡ್ತಾರೆ ಹೌದೌದು ತಪ್ಪು ಮಾಡೋದು ಸಹಜ ತಿದ್ದಿ ನಡೆಯೋನು ಮನುಜ ಅದಕ್ಕೆ ನಾವು ಅವನಿಗೆ ಹೇಳಿದ್ದೇವೆ ಬೈದಿದ್ದೇವೆ ಅವನು ತಿದ್ದುಕೊಂಡಿದ್ದಾನೆ ಮತ್ತೆ ಎಂತದು ನಿಮ್ಮದು ಪುನಃ ಈಗ ನೀವು ತಿದ್ದುಕೊಳ್ಬೇಕು ಸೂಪರ್ ಅಂತ ಹೇಳ್ತಾ ಇದ್ದಾರೆ ನೈಸ್ ಅಂತ ಹೇಳ್ತಾ ಇದ್ದಾರೆ ಮೆಲ್ಲು ಸಿರಿ ಸವಿಗಾನ ಇದೆ ಜಲ್ಲೆನಿದು ವಿನವಾಣ ನಾನು ಬರಲ್ಲ ಇನ್ನು ಬಾಯ್ ಓಕೆ ಓಕೆ ಥ್ಯಾಂಕ್ ಯು ಸೋ ಮಚ್ ಬಂದ್ರೆ ವೆಲ್ಕಮ್ ಬರದಿದ್ರೆ ಏನು ತೊಂದರೆ ಇಲ್ಲ ಬರುವವರು ಬರ್ಬೋದು ಪುನಃ ಪನ್ನೊಂದುಲ್ಲೇರು ரெண்டு சேனல் போயிரு ஆய போய் நம்மகிட்ட போயிச்சு ஏற்கொத்துண்டே நம்ம ஹேமந்த் போய் நிமிட்ட ಈ ಫೇಕ್ ಐಡಿ போயிச்சு ಇತ್ತ ரெண்டு சேனல் ಒಟ್ಟಿಗೆ போயிரு ನನ್ನ ரெண்டு சேனல் ಬರ್ಪೋಚಿ ಎಂಚಿನ ಕರ್ಮ ನೆಂಗೆ ಗೊತ್ತಾವುದಿದ್ಬೇಕಲ್ಲ ಫೇಕ್ ಐಡಿ ದಕ್ಕಲ್ಲ ಇರೇಗ ಶಾಂತಿ ಸಾವು ಇರೇಗ ಏರಿಂದ ಆಪೋಡು ಗೋಪಾಲೇನಾ ಗೋಪಾಲೆ ಅದಪ್ಪ ಕುಡಂಜಿ ಫೇಕ್ ಐಡಿ ಎತ್ತೆ போய் ಇತ್ತ ரெண்டு ಜನ போயிரு ತುಲಿ ನಿನ್ನ ಕರುಳಿನ ಬಳ್ಳಿಗೆ ನಾನೇ ಮರವಮ್ಮ ನಾನೇ ಗುರುವಮ್ಮ ನಾನೇ ದೊಡ್ಡಮ್ಮ ಒಳ್ಳೆ ಬರೋದೊಳ್ಳೆಯದು ನೈಸ್ ಅಂತ ಹೇಳ್ತಾ ಇದ್ದಾರೆ ಗೀತಾ ಸಿಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಕ್ರಾಸ್ಟರ್ ಸಿಸ್ ಥ್ಯಾಂಕ್ ಯು ಯಾನು ಪಂಡಿನತೆ ಇನ್ಸ್ಟಾಗ್ರಾಮ್ದ ವಿಷಯ ಗೊತ್ತಿಪ್ಪುನು ಪ್ರಸಾದ್ ಬ್ರೋಗು ಬೊಕ್ಕ ಗುರು ಬ್ರೋಗು ಬೊಕ್ಕ ಎರೇಗ್ಲ ಗೊತ್ತುಜ್ಜಿ ಪ್ರಸಾದನ್ನೇ ಬರ ಏರಿಯೇ ಪ್ರಸಾದನ್ನೇ ಹತ್ತಿ ತೋಜುಲವು ಗುರು ಆದುಪ್ಪ ಓಕೆ ಸಿಸ್ಟರ್ ಬಾಯ್ 20 ಮಿನಿಟ್ಸ್ ಅಲ್ಲ ಥ್ಯಾಂಕ್ ಯು ಗೀತಾ ಸಿಸ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಬರ್ತೇನೆ ಸಿಸ್ ಪ್ರಸಾದ್ ಬ್ರೋ ಬರ ಏರು ಗುರು ಬ್ರೋ ದಾದ ಮೀನು ಗೊತ್ತು ಜಾರಕ್ಕೆ ಬಂದು ಪೋಯಿನದು ಎನ್ನ ಪುದಲ್ಲಿ ಎಕ್ಕೊಚ್ಚಿ ಆನತ್ತನು ಆದ್ರೂ ಆರ್ಲ ಅದು ಪೆರತ್ ಬಕೀರ ಅದು ಬಾಯ್ ಸಿಸ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ನಿನ್ನ ಹೋಲುವ ಗೊಂಬೆಯ ಪದ್ಯಕ್ಕೆ ಎಣ್ಣೆ ಕೊಲ್ಪುರ ಪೋಯಿರ ಒಂತೆ ಮಕ್ಕಳ ನೆಟ್ಟು ಯಾನ್ ಇನ್ನ ವಿಷಯ ಇಜ್ಜಿ ಯಾನ್ ಏರ್ನ ವಿಷಯ ಇಜ್ಜಿ ಬನೊಂದುಲ್ಲೇರು ಅಂದಿ ಏರ್ನ ವಿಷಯ ಏರ್ಲ ಹೊಡ್ತುಕ ಪೋಯಿರ ತಕುಲ್ ನಮ್ಮ ಒಡ್ಚಿ ನಮ್ಮ ದಾಯ ಪಾತೇರು ನಾವು ಮಧ್ಯಾಹ್ನ ದಾದ ಅಡಿಗೆ ಸಿಸ್ ಎಂಕಿನ ಮುರುಮೀನುಂಡು ಮುರುಮೀನ್ ಫ್ರೈ ಬಕ್ಕ ದಾಲ್ಲ ರೈಸ್ಲ ಬಕ್ಕ ಕೋರ್ದ ರೈಸ್ ಉಂಡು ವೈಟಿ ಲೈಫ್ ಸಾಕಾಗಿದೆ ಅಂದಿ ಒಂದು ಮಕ್ಕಳನ್ನ ಈ ಫೇಕ್ ಐಡಿ ಆಯ್ಜಿ ಆಯ್ ನಮ್ಮೆನ್ ತುಂಡಾಪಜಿ ಮೆಗಾಯನ್ ತುಂಡಾಪಜಿ ನಮ್ಮೊಂಜಿ ಮುಲ್ಪ ಲೈವ್ ಮಲ್ಪೆರ ಕುಳ್ಳು ಕರ್ಮದ ಕುಲ್ ಸತ್ಯ ಇಲ್ಲ ನೆರೆಲ್ಲ ನೆರ್ಪೆರು ಎಂಚಿನ ಲೈವ್ ದಾಲ ತಿಕ್ಕುಜಿ ಎಂಚಿನ ಲೈವ್ ಮಲ್ಪನ ಪನೊಂದಿಲ್ಲೇ ಕರ್ಮದ ಇಂದು ಲೈವ್ ವೈರಲ್ ಆಪುಜಿ ಕರ್ಮ ನಮ್ಮಲಜಿ ಬೇಗ ಅದು ಮರಿಪದ ಕುಲ್ದೋಲಿ ಈ ಲೈವ್ ಆಯ್ತು ಹೌದ ಕಪ್ಪು ಸಿಸ್ಕೊಂಡು ಅಂದಿ ಎಜಿನಳ ಬಜಿ ನರಕ್ಕ ನಮ್ಮ ಒಂಜಿ ಅರ್ಧ ಬತ್ತ ತೆಕ್ಕದು ಪೂರ್ದ ಅಂಚಾಪು ವಿಡಿಯೋ ಅನ್ನೆಲ್ಲ ವೈರಲ್ ಆತಂಡ ಆತು ಒಂದು ಈ ಲೈವ್ದ ಬೇರೆ ಬೊಡ್ಚಿತ್ತು
ಎಂಚ ಪನಿ ಬೇಜಾರು ಒಂಜಿ ಒಂಜಿ ವಿಷಯನಿ ಏತು ಒಯ್ಪುನು ಕರ್ಮ ಒರಿಯ ಪೋಯಡ ಆಯ ಪೋಯಿನೆ ಮುಟ್ಟ ಮೇ ಬುಡ್ನೆ ಇಜ್ಜತೆ ಫೇಕ್ ಐಡಿದಾಯೆ ಆಯ್ನೆ ಪೋಯಿನೆ ಮುಟ್ಟಲ ಮೇ ಪೋಯಿನೆ ಇಜ್ಜಿ ಆಯೆ ನಮ್ಮ ಹೇಮಂತ್ ಪೋಯಿನೆ ಒಕ್ಕ ಈ ಫೇಕ್ ಐಡಿದಾಯೆ ಪೋಯಿನೆ ಯಾನ್ ಬೇಲೆಡಿತ್ತೆ ಎನ್ನ ಪುದರ್ ಗೆತ್ತರ್ ಪಡ್ಲ ಬೇಜಾರ್ ಜನ ಓ ಬೇಜಾರ್ ಜನ ಮೆಸೇಜ್ ಪಾಡ್ಯಾರ ಐಕ್ ಯಾನ್ ಪಂಡ್ರೆ ಬತ್ತೀನಿ ಆವಿಯ ಗುರು ಓಕೆ ನೀದಾನ ತಪ್ಪಿಚ್ಚಿರದಾದವಳು ಅತ್ತೆ ಈ ಪಂಡರು ಸರಿ ಪಂಡರು ಗುರು ಈ ರೀತಿ ಜರದೆ ಓಕೆ ಐಕ್ ಯಾನ್ಲ ಸುದ್ದಿ ಬೊಡ್ಚಿ ಪಂಡು ಕುಲ್ದಿ ನನ್ನ ಬೊಡ್ಚಿ ಉಪ್ಪಡಿತ್ತು ಕದಾದಾಪುಣ್ ಬಕ್ಕ ಓಕೆ ಗುರು ನನೈತೆ 2 ಜನ ಬರ್ಪುಜೇರು ಇದು ನಮ್ಮ ಏಮಂತ ಬತ್ತನತೆ ಆಯ್ ಬರ್ಪಿನಿ ಕುಳೋರಿ ಎಂಕ್ ಸಾಕಾತನು ಯಾನ್ ನನ್ನ ಏನ ಲೈವ್ಗೆ ಬರ್ಪುಜಿ ಅಂಚದಾಯ ಪಂಪಿನಿ ಗುರು ಎರೆಗೆ ಎಂಚ ಬೋಡು ಅಂಚ ಮಲ್ಪುಲೆ ಪನೊಂದುಲ್ಲೇರು ഞാനഞ്ച് 4 ಗಂಟೆಯಲ್ಲೇ ಬಕ್ಕ ಎಂಡ್ ഞാനഞ്ച് ಬೈಜ್ಜತ ಕಾಣಿಜ್ಜೆ ನಾನಂಜಿ ಬಕ್ಕ ಆಂಡ 2:30ಕ್ಕೆ ಬರ್ಪೆ ಇಂಚಿನ 4:30 ಬರಲೇ ಅವಿನಿ ಚಬೋಡು ಅಂಚ ಮಲ್ಪಲೆ ಪನೊಂದುಲ್ಲೇರು ಅಂದು ಎರೆಗೆ ಎಂಚ ಬೇಡು ಅಂಚ ಮಲ್ಪಲೆ ಎಂಚ ಬೋಡು ಯಾನಿತ ಪೋದು ಮೀನ್ ಕಜಿಪ್ ಮಲ್ಪೆ ಎಂಕಿತ್ತೆ ಮೀನ್ ಕಜಿಪ್ ಮಲ್ಪೋಡು ಬಕ್ಕ ಅಡಿಪೆರಡು ವಚ್ಚೆರಡು ಯಾನಂಚೆನೆ ಮಲ್ಪೋದು ಶಾಂತ ಸಿಸ್ ದಾದೆ ಕಜಿಪಿ ಮಧ್ಯಾಹ್ನ ಕಾಷ್ಟ ಸಿಸ್ ದಾದ ಕಜಿಪು ನಾನೇ ಏಮಂತ ಬಿಲ್ಕುಲ್ ಬರಯಿ ಪಾಪ ಇತ್ತೇ ಮಂತ್ ಸುಧಾರ್ದೆ ತಿ ಇತ್ತ ಲಂಚಪುರ ಒಂದು ಮಲ್ಪುಜೆ ಮೆಸೇಜ್ ಪುರ ಉಂತುದು ನಾ ತಿರೆಗೆ ಸ್ಟಾಪ ಸೂಪರ್ ಅಂತ ಇದೆ ಕಪ್ಪು ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ ಥ್ಯಾಂಕ್ ಯು ಕೋಡೆದ ಉಂಡು ಟೊಮೆಟೊ ಸಾರು ಮನೋಡಿ ಸುಕ್ಕ ಅಂದನ್ ಕೋಡೆ ಬಗ್ಗೆ 8 ಗಂಟೆ ಕೊನಸ್ ಮಲ್ದಾರ ಚಂದ್ರೆ ತುಯ್ಯಾರ ಪ್ರೀತಿ ಸಿಸ್ ಕೋಡೆ ಲೈವ್ ಬೈದಿತ್ತು ನಮಕ್ ದಾಲ ಪಂಡ್ರೆ ಆಪುಚ್ಚಿ ಎರೆಗ್ಲ ಅಂದಂದು ದಾಲ ಪಂಡ್ರೆ ಆಪುಚ್ಚಿ ಸೀರ್ತು ಯಾರ ಇಚ್ಚಿ ಬೈಚ್ಚಿ ಆತಂಡ ಆರ್ನ ಲೈವ್ ಇಚ್ಚಾಂಡ ಅಂದ್ ಪಂತೇರತೆ ಆಂಡ ಬರ್ಪಿನ್ ಲೈವ್ ಕುಂದು ಆಂಡ ಬರ್ಪಿನ್ ಪಂತೇರು ನನಂಜಿ 13 ನಿಮಿಷಲ್ಲೇ ಆತೆ ಬಕ್ಕ ಎಂಡ್ ಮಲ್ಪ ಎಂಕಿ ಏರ್ಲ ಆವಡು ನಮ್ಮ ಮಕ್ಕಳೇ ಪರ್ಸನ್ ವಿಷಯ ಚೆನ್ನಾಗ ಮನಿ ಪಂದೆ ಕುಲ್ಲರೆ ಆಪು ಚಂದಂದು ಮళ్ళీ పని తీరత్తతే ఒక దాయి మండే చల్పు గురు గుడ్లేవు అవు అక్కల్లో పోయిర్రాడు జನ ಕೊರಿಚೊಂದು పోయిర్రాಡ್ಲ ನಮ್ಮಲ ನಾನೈತ ವಿಷಯ ಪಾತೇರ್ನೇ ಬೊರ್ಚಿ ಯಾನ್ ಪಾತೇರ್ಂಡ ಊರಕ್ಲೆ ಬೇಜಾರು ಅತ್ತದ ಬೊರ್ಚಿ ದಾಯ ಪಾತೇರು ನಮ್ಮ ಪೊಕ್ಕಡಿಚಿನ ನಮ್ಮ ಇರೆಗಿ ನೀರ್ತೆ ಚಾಪರಿಯರ ತಿಂದರ ಪನ್ಲೆ ಬಿಸಿ ಐರ್ ಇದು ದಾಲ ಪಾತೇರುಚ್ಚಿ ಈ ರತ್ತ ಬಕದಾದಿ ಏರಂದು ತೂಕವಕ ಒಂದು ವಿಷಯ ಆತ ನನ್ನ ಲೈವ್ ಪ್ರೀತಿ ಮ್ಯಾಮ್ನ ಪಂಡಿನಿ ಒಂದು ವಿಷಯ ಆತ ಮೊರಂಡ ಅವ್ವ ಅವು ಒಂಥರ ಆಗ್ಲ ಬೇಜಾರಂಡು ಇರೆಗ್ಲ ಬೇಜಾರಂಡು ಆಯ್ ಅತ್ತಿ ಆಯ್ದಾದ ಗೊತ್ತುಂಡೆ ಇಂಚ ಪಾತೇರ ಪುರ ಇನ್ನೋಸೆಂಟ್ ಲೆಕ್ಕ ಅಂತೇದ ಅದು ಗೊತ್ತು ಇಂಚ ಗೊತ್ತಿಜ್ಜಂದಿ ಲೆಕ್ಕ ಪಾತೇರದೆ ಅಂಚ ಅಣ್ಣ ಈಗ ಮಸ್ತ್ ಗೊತ್ತುಂಡು ನಿಂಕಲ ಆಪುಂಡು ಇಂಚ ಅಣ್ಣ ನಮ್ಮಡ ಪುರ ಎಡ್ಡೆಡೆ ಪಾತೇರುವೆ ಅಂಚ ಅಕ್ಕ ಪಂದು ಐಕೆ ಏರ್ನಲ್ಲ ಜಡ್ಜ್ ಮಲ್ಪರೆ ಆಪುಜಿ ಏರ್ ಎಂಚ ನಮ್ಮ ಪಂಡ ಅಕ್ಲಿ ತೂತು ಜತೆ ಅಂಚೆ ಏರೇನು ಅಕ್ಲಿ ಏರಿ ಎಂಚುಲೇರ್ ಬಂದೆ ನಮಕ್ ಉಂದ್ ಮಲ್ಪರೆ ಆಪುಜಿ ಇತ್ತೆತ್ತಿನಕುಲು ಬಕ್ಕ ಸರಿ ಉಪ್ಪುಜಿ ರಂಚ ಇತ್ತೆ ಸರಿ ಇತ್ತಿನಕುಲು ಬಕ್ಕ ಎಡ್ಡೆ ಉಪ್ಪು ರಂಚ ಐಕೆ ಮಾತೇರಲ್ಲ ಮಾತ ಗುಣಲ ಉಂಡು ಐತೆ ನಮ್ಮಡಲ್ಲ ಮಾತ ಗುಣಲ ಇಜ್ಜ ಕೋಪ ಮಲ್ಪುವ ದುಂಗ್ ಮಲ್ಪುವ ಬುಲಿಪುವ ನೆರ್ಪ ಅಂಚ ಒಂಜಿನ ಬದಲಾಪುಂಡ ಅಂಚ ಬಕ್ಕ ಕೆಲವೇರು ಬುದ್ಧಿ ಪಂಡಕ್ಕೆ ಏನು ಬೇರು ಇತ್ತೆ ಮೊಲನಿ ಚಾಯ್ನ ದಾಲ ಇಜ್ಜಿ ಹೇಮಂತನ ಪುರ ಅವು ಅಂದ್ ಎಂಚ ಉಳ್ಳಿರಂದು ನಮಗೂ ಗೊತ್ತು ಚಂದ ಏರ್ ಎಂಚೊಲ್ಲಿ ನಮಗ್ ಗೊತ್ತು ನಮ್ಮಡೆ ಎಡ್ಡೆ ಪಾತಿರ್ ನಮ್ಮಡೆ ಏರಿ ಎಡ್ಡೆ ಪಾತಿರ್ ಇರ್ತಲೆ ನಮಕ್ ಎಡ್ಡೆ ಉಳ್ಳೇರು ಅಂಚ ಗೊತ್ತಾಂಡೆ ನಮ್ಮ ಏರಿಯಲ್ಲ ಜಡ್ಜ್ ಮಲ್ಪರೆ ಆಪುಚ್ಚಿ
ಅಂಚ ಜಡ್ಜ್ ಮಲ್ಪೆರ್ ಪೋಯರ್ಲ ಬಲ್ಲಿ ಪಕ್ಕ ಒಂಜೇನೆ ವಿಷಯ ನವೀನೆ ಪಾತೆರಲ್ಲ ಬಲ್ಲಿ ಅತೆ ಮತ್ತೆ ಅಲ್ಲವೇನೆ ಪಾತಿರೋದಿಲ್ಲ ಮಾರ್ರೆ ಅವು ಬುಡ್ಕ ಕಾರಣ. ಹಾಯ್ ದುರ್ಗಾ ಮಾತೆ ಜಗ್ಗಣ್ಣ ವೆಲ್ಕಮ್ ಜಗ್ಗಣ್ಣ ಚಾ ಪರಿಯಾರ ಅಕ್ಕಳು ಸಪೋರ್ಟ್ ಮಲ್ಪರೆ ಬರ್ಪುನು ಲೈವ್ ಹೋಗು ಅಂದಂದು ನಮ್ಮಲಂಜರಿ ಮಾತಿರ್ಗ ಸಪೋರ್ಟ್ ಮಲ್ಪರೆ ಪೋಪಿನಿ ಸಪೋರ್ಟ್ ಕೊರ್ಪಿನಿ ಸಪೋರ್ಟ್ ದಿತ್ತು ನಂಚ. ಹಾಯ್ ಶಾಂತಕ್ಕ ಬಂದಿರು ಜಗ್ಗಣ್ಣೆ ಹಾಯ್ ಜಗಣ್ಣ ಬಂದಿರು ಲೈಕ್ ಡನ್ ಬಂದು ಥ್ಯಾಂಕ್ ಯು ಜಗಣ್ಣ ಥ್ಯಾಂಕ್ ಯು ಸೋ ಮಚ್. ಜಗಣ್ಣ ಚಾ ಪರಿಯಾರ ದಾದ ತಿಂಡಿ ಅಥವಾ ಒನಸೆ ಮಲ್ತು ಬರ್ತಾರ ಚಾ ಅಂಡೆ ಜಗ್ಗಣ್ಣ ಶಾಂತಕ್ಕ ಉಂಡರೆ ಜಗ್ಗು ಬ್ರೋ ಹಾಯ್ ಪನಂದುಲೇರು ಕಪ್ಪು ಸಿಸ್ ಡಾಲರ್ ಕಂಪ್ಲೀಟ್ ಅಂಡಿ ಜಗ್ಗು ಬ್ರೋ ಜಗ್ಗಣ್ಣ ಡಾಲರ್ ಕಂಪ್ಲೀಟ್ ಆಂಡ ಜಗ್ಗಣ್ಣ ತಿಂಗಿ ನೆರ್ಪಿ ಒಡೆ ಕಂಪ್ಲೀಟ್ ಆಪಿ ಹಾಯ್ ಕಪ್ಪು ರಾಣಿ ಮನದಲ್ಲೇರು ಯಾನ್ ತಿಂಡಿ ತಿಂದೆ ಜಗ್ಗಣ್ಣ ಮನದ ಜಗ್ಗು ಬ್ರೈಟ್ ಪಂಡ್ರೆಪ್ಪ ಜಗ್ಗು ಬ್ರೈಟ್ ಪಂಡ್ರೆ ಪಂಡೀರು ಜಗ್ಗು ಪಂಡೀರು ಜಗ್ಗು ಬನೊಂದುಲ್ಲೇರು ಕಪ್ಪು ಸಿಸ್ ನನಂಜಿ 10 ನಿಮಿಷ ಪಕ್ಕ ಎಂಡ್ ಮಲ್ಪೆ ಆತಡೆ ಎಲ್ಲ ಪೋಚಿ ಉಂತುಲೆ ದಾದ ಕಪ್ಪು ಪನೊಂದುಲ್ಲೇರು. ರವಿ ವರ್ಮನ ಕುಂಚದ ಏತ್ ಮಂತ್ ದೇಯ್ದಿನಿ ಈರು ಜಗ್ಗು ಈರು ಬ್ರೈಟ್ನ ಏತ್ ಮಂತ್ ದೇಯ್ದಿನಿಗೆ ನೊಂದುಲ್ಲೇರು. ಆರು ಕೋಡೆ ಮೆಸೇಜ್ ಮಲ್ತೇರು ಪನಂದುಲ್ಲೇರು ಜಗಣ್ಣ ಇಜ್ಜರ ಆರು ವರದೆತ್ತೇರಿ ಯಾವ ಕಪ್ಪು ಪಲ್ಲೆ ಆರು ವರದೆತ್ತೇರಿ ಯಾವ ಕಪ್ಪು ಪಲ್ಲೆ ಪನೊಂದುಲ್ಲೇರು. ಯಾನು ವೈಟಿದಾರ ಗಲೆ ಬೊಡ್ಚಿಂದು ಕುಲ್ದಿನಿ ಎಂಕ್ ಇಷ್ಟನೇ ಮಲ್ಪೆರ ಆಂಡ ಬೊಡ್ಚಿ ಇಲ್ಲದ ಕಿರಿಕಿರಿ ಮಲ್ಪೆರ್ ಬೊಕ್ಕ ಅಂದಿಯೇ ಎಂಕಲೆತ್ತೇನ ಲೈವ್ ಬರ್ತತೆ ಪನ್ಪೇರು ದಾದ ತಿಕ್ಕೊಂಡು ಲೈವ್ ಪನ್ಪೇರಿ ಅಂತ ಎಂಕ್ ಬೇಜಾರಾಂಡ ಕೆಲ್ಸ ಇದು ಬರ್ತೀನಿ ಅಂಚು ಲೈವ್ ಕುಲಿ ನನ್ನ ಬಕ್ಕ ಪೂ ಪೂರು ಮತ್ತೆ ಏರ್ಪಣ ನಮಕೊಂಜಿ ದಾಲ ಅವಡಿತ್ತಿನ ಮಲ್ಪೊಡೆ ಹಾಕೊಂಡು ತೂಕ ಅದರ ಹೊರ ಫಸ್ಟಿಗೆ ಮಾತೆಲ್ಲ ಪನ್ಪೇರು ಅಂಚ ಇಂಚ ಎಡ್ಡತ್ತು ಪಕ್ಕದಾದ ಒಂಚೂರು ಬೇಜಾರಾಪುಂಡು ನಮಗೆ ಗೊತ್ತಾನೆ. ಪಾರಿವಾಳ ಹಾಯ್ ಪನೊಂದುಲ್ಲೇರು ಲೈಕ್ ಪನೊಂದುಲ್ಲೇರು ಥ್ಯಾಂಕ್ ಯು ಪಾರಿವಾಳ ಥ್ಯಾಂಕ್ ಯು ಹಾಯ್ ಪಾರಿವಾಳ ಅಂತ ಹೇಳ್ತಾರೆ ಸರಿಯಾ ಪೂಜಿ ಅಂದು ಹೊರರಾಪುಣು ಪೊಕ್ಕಡೆ ನಮಕ್ ನಮ್ಮ ಇಲ್ಲಡೆ ಇತ್ತ ಅವೇ ಯಾದು ಒಂದು ಪುರ ಪೊಕ್ಕಡೆ ಅಂದ ಆಪುಣು ಹೊರರಾಪುಣು ಶರ ದಾದಾಳ ಮಲ್ಪೋಡು ನಮ್ಮ ಅಂಚಾಪುಣು ಹೊರ ಮನಿ ಪದೆ ಕೊಳ್ಳಂಗೆ ಎನ್ನಗ ಶೆ ನಮ್ಮದು ಕೈ ದಾಲ ಆಪುಜತ ದಾದಾಳ ಒಂಜಿ ನಮ್ಮ ಮಲ್ಪೋಡು ನಮ್ಮ ಒಂದು ಮಲ್ಪೋಡು ಅಂಚಾಪುಣು ಅನ್ನ ದಾದೆ ಪೂರ ಕಡೆ ನೆರಳನೇ ತಿಕ್ಕುನಂತಂದು ಬೇತದ ಆಲಿಜ್ಜಿ ಸರಿ ಆಪುಜಿ ಜಗ್ಗು ಪಿನ್ ಬಂತ ಕೇಳ್ತಾ ಇದ್ದಾರೆ ಪಿನ್ ಬರ್ತೀನಿ ಜಗಣ್ಣ ನಾನು ಜಿತೇಂದ್ರ ನೀನು ಶ್ರೀದೇವಿ ಪಿನ್ ಡ್ಯಾನ್ಸ್ ಮಾಡೋಣ ಬಾರ ಜಗ್ಗು ಪಿನ್ ಬಂತ ಅಂತ ಕೇಳ್ತಾ ಇದ್ದಾರೆ ಕಪ್ಪು ಸಿಸ್. ಪಾರಿವಾಳ ಕಾಫಿ ಆಯ್ತಾ ನಿಮ್ದು? ಆಯ್ ಶಾಂತಿ ಸಿಸ್ ತಿಂಡಿ ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ಕಪ್ಪು ಅಪ್ಲೈ ಆತಂಡು ಬರು ಒಂಜಿ ವಾರಡ್ ಕ್ರಸ್ಟ್ ಅಕ್ಕ ಪನೊಂದುಲ್ಲೇರು ಅರೆಗ್ ಪೂರ ರೆಡಿ ಮಲ್ತ್ ಕೊರ್ದು ಬೊಕ್ಕ ಎಲ್ಲ ಕಿರಿಕಿರಿ ಅನ್ನಂದು ಅವಂದಿ ಅವ್ ಮಾಮೂಲಿ ನಮ್ಮ ಏತು ರೆಡಿ ಮಲ್ತ್ ಕೊರ್ಲೆ ಏತು ಒಂದು ಮಲ್ಪೆ ನಮ್ಮ ಒಂಜಿ ಗಂಟೆ ಲೈವ್ ಕುಲಿ ಪೆಟ್ಟಿಕೊಂಡತ್ತೇವೆ ಅಕ್ಲೆಲ್ಲ ಕರ್ಬಾರು ಎಂಚಿನ ಆಪಣ ಜೀವನ ಹೆಂಗ್ ಗೊತ್ತಾಪುಜಿ ಮಾರಿ. ಆಯ್ತು ಪರಿವಾಳ ನಿಮ್ದಾಯ್ತಾ ಅಂತ ಕೇಳ್ತಾ ಇದ್ದಾರೆ. ಪೋಪಿನ್ ಜೀವ ಉಂಡು ಅಂಚ ನಡುತ್ತೊಂದು ಪೋಪಿನ್ ಆತೆ
ಮಲ್ಲಿಗೆ ನಾಳೆಯ ಕನಸೊಂದಿಗೆ. ಆಯ್ತು ಪಾರಿವಾಳ, ನಿಮ್ದಾಯ್ತಾ? ಹಾಯ್ ಪಾರಿವಾಳ ಬ್ರೋ ಅಂತ ಹೇಳ್ತಾ ಇದ್ದಾರೆ. ಜಗ್ಗನ ಮೂಲು ಇರ್ನ ಲಡೈಡ್ ನನ್ನ ಬಲಿಪಶು ಐಕ್ ಲೈವ್ ವೈಜಿನೇ ಬೆಟರ್ ಮೂಲು ಏರ್ನ ಲಡೈಡ್ ನಮ್ಮ ಬಲಿಪಶು ಅಂದಿಯೇ ನಮ್ಮ ಬಲಿಪಶು ಹಾಕಿನಿ ಏರ್ ಲಡೈ ಮಂತ್ ಪೋಪಿನಿ ನಮಕ್ ಮೂಲು ಉಂತೆರ್ಲೆ ಜಿಕುಲರೆ ಜೈಕ್ಯಾನ ಪಾತೆರೆ ಪೋಪುಜ್ಜಿ ಗೊತ್ತಾಂಡೆ ಪಾತೆರಿ ಪಕ್ಕ ಪಕ್ಕ ಎಂಕಲ ಕಂಟ್ರೋಲ್ ಬರ್ಪುಜ್ಜಿ ಅಂಚಾಪು ಪಾತೆರೆ ಪೋಪುಜ್ಜಿ ಐಕಿ ತಿಳ್ತೊಂದೆ ಪಾತೆರ್ನು ಬಕ್ಕ 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 ನಮ್ಮ ಪಾತೆರೆ ಪೋಂಡ ಬಕ್ಕ ಬೇತೇನೆ ಅವಳಾಪು ಅಂದು ಕಪ್ಪು ಸಿಸ್ ಪನೊಂದುಲ್ಲೇರು. ಜಗ್ಗು ಬ್ರದರ್ ಹಾಯ್ ಪನೊಂದುಲ್ಲೇರು. ಏನ್ ತಿಂಡಿ ಪಾರಿವಾಳ, ರೀಲ್ಸ್ ಹಾಕಿದ್ದೀರಾ ಪಾರಿವಾಳ ಅಂತ ಕೇಳ್ತಾ ಇದ್ದಾರೆ. ರೊಟ್ಟಿ ಪಲ್ಯ ಇವತ್ತು ಅಂತ ಹೇಳ್ತಾ ಇದ್ದಾರೆ. ನೋಟಿಫಿಕೇಶನ್ ಬಂತು ಪಾರಿವಾಳ ಅಂತ ಹೇಳ್ತಾ ಇದ್ದಾರೆ. ಹೌದಾ ಶಾಂತ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಹೌದು ಶಾಂತ ಸಿಸ್. ನೋಡುತ್ತೇನೆ ಪಾರಿವಾಳ ಅಂತ ಹೇಳ್ತಾ ಇದ್ದಾರೆ. ನಾನು 3 ನಿಮಿಷ ಉಂಡು ಆಚೆ ಪಕ್ಕ ಪಾರಿವಾಳನ ಅಮ್ಮೇರು ಉಳ್ಳಿ ರೈಟ್ ಹೋಯ್ಟ್ ಇಂದೇಟಾ ರೀಲ್ಸ್ಡಾ ಹೌದಾ ಅಂತ ಹೇಳಿದ್ರೆ ಕಪ್ಪು ಶಾಪಿಂಗ್ ವಿಡಿಯೋ ಮಾಡ್ತ ಎಂಕ ಕಡಪುಳ್ಳೆ ಮಾಲೆ ಈರು ಒತ್ತಿನ ಪಾಡುನ ಕೆಲವೊಂದುಳ್ಳೇರು ಅಲ್ಲಿ ಕಪ್ಪು ಸಿಸಿ ಈರ್ಬಣಿ ಸುರತ್ ಕಳ್ಳೊಂದು ಮಲ್ದಿತ್ತಾರತ ಅವು ಆಯ್ತ ಬರಿಟೊಂಜಿ ಸ್ವಯಂವರ ಉಳ್ಳತ ಅವಳ ಸೇಲ ಅವನು ಇತ್ತಲ್ಲ ಆಷಾಢ ಸೇಲ್ ಪಂದು ಪುತ್ತೂಡು ಇತ್ತೆ ಉಂಡು ಶಾಪಿಂಗ್ ಪನೊಂದುಲ್ಲೇರು ಜಗ್ಗು ಪುತ್ತೂಡು ಏತುಂಡು ಶಾಪಿಂಗ್ ಪನೊಂದುಲ್ಲೇರು. ಸ್ವಯಂ ಮತ್ತು ಮಗಲ್ ಬೈಜಿ ಕಿರಿಕಿರಿ ಒಂಜಿ ಮಲ್ತು ಬತ್ತಿ ಸ್ವಯಂವರ ತೂಯ ಮಗಲ್ ಬೈಜಿ ಅಲ್ಲ ಐಕೆ ಕಿರಿಕಿರಿ ಒಂಜಿ ಮಲ್ತು ಬತ್ತೀನಿ. ಅಂಚ ಜಗ್ಗು ಪುತ್ತೂಡು ಮಸ್ತುಂಡು ಪನದುಲ್ಲೇರು ಕಪ್ಪು ಪನದುಲ್ಲೇರು ಅಂದಿಗೆ ಪುತ್ತೂಡು ಮಸ್ತುಂಡಿಗೆ ಜಗ್ಗಡೆ ಪೋದು ಮಲ್ಪಲೆ ಅಂಚಿ ವೀಡಿಯೋ ಮಲ್ತು ಪಾಡ್ಲೆ ನನ್ನಿಕ್ಲೈತೆ ವೀಡಿಯೋನೇ ಪಾಡ್ಲತ್ತೆ ಮಸ್ತ್ ಎಂಕ್ಲೆ ವೀಡಿಯೋ ಗೌಲ ತಿಕ್ಕುಲ್ಲಂಚಿ ಒಂಜಿ ಉಂಡು ವರಮಹಾಲಕ್ಷ್ಮಿ ಪೂಜೆದ ಇಂಕ ನಾಚಿಗೆ ಆಪುಣ ಕಪ್ಪು ಮೇಯ್ನ್ ಅವೇ ನಾಚಿಗೆ ಆಪುಣನೇ ಮೇಯ್ನ್ ನಮಕಿಂಚ ಮೊಬೈಲ್ ಪತ್ತೊಂದು ತಿರ್ಗೆಲ್ಲ ಮೇಯ್ನ್ ನಾಚಿಗೆ ಆಪಿನಿ ಅದೇ ಶಾಂತಕ್ಕ ಒಂದ್ಮೇಲೆ ಶಾಂತ ಸಿಸ್ತು ಎಲ್ತೊಂದುಲ್ಲೇರು ಅಂದಿಯೇ ಸತ್ಯ ಮೊಬೈಲ್ ಪತ್ರ ನಮ್ಮೊಟ್ಟಿಗೆ ಇತ್ತಿನಕ್ಲೇ ನಾಚಿಗೆ ಜಾಸ್ತಿ ನನ್ನ ಹಸ್ಬೆಂಡ್ ಪೋಂಡ ಬಂತೀನಿ ಯಾವನಿಲ್ಲ ನೀಲ ಮೊಬೈಲ್ ಬರಕಿದಿಲ್ಲ ಅವನು ಎನ್ನ ಮಗೆ ಬರ್ತೇಡ ಯಾವಮ್ಮ ಯಾವ ಮೂಲ್ದೆಪ್ಪುಚ್ಚು ಜೀವ ಮಲ್ಪೆರದಾನೆಲ್ಲ ಜಗ್ಗುಗು ಮಲ್ಪೆರದಾನೆ ಅವನಲ್ಲೇ ಕಪ್ಪು ಸಿಸ್ತು ಐಕೆ ಮಾತ ಕೊಡಿಲ್ಲ ಕಿರಿಕಿರಿ ವಿಡಿಯೋ ಮಲ್ಪೆಲ್ಲ ಕಿರಿಕಿರಿ ಐಕ್ಲ ಕೆಲವು ಜನ ಮಕ್ಕರು ಮಲ್ಪುನು ವಿಡಿಯೋ ಮಲ್ಪನಾಗ ಬಾಯ್ ಸಂಗೀತ ಅಂತೇಳಿ ಬಾಯ್ ಪಾರಿವಾಳ ಸ್ವಲ್ಪ ನಿಲ್ಲಿ 1 ನಿಮಿಷ ಸ್ವಲ್ಪ 1 ಸೆಕೆಂಡ್ 10 ಸೆಕೆಂಡ್ ನಿಲ್ಲಿ ನಾನು ಲೈವ್ ಎಂಡ್ ಮಾಡ್ತೇನೆ ಹೋಗ್ಬೇಡಿ. ನಾನು ಬರೋಡ ಎಲ್ಲೆ ಪುತ್ತೂರಿಗೂ ಪನೊಂದುಲ್ಲೇರು ಅಲ್ಲಿ ಕಷ್ಟ ಸಿಸ್ ಬರ್ಪೇರಿಗೆ ಪುತ್ತೂರು ಇತ್ತೆ ಆಷಾಢ ಸೇಲ್ ಉಪ್ಪುಂಡು ಮಾತ ಕಡೆ ಇಡ್ಲ ಅದಕ್ಕೆ ನನ್ನ ಚೌತಿ ಅಷ್ಟಮಿಗೆ ಸೇಲ್ ಉಪ್ಪುಂಡು ಪಲ್ಲೆ ಪನೊಂದುಲ್ಲೇರು ಯಾನ್ ಬರೋಡೆ ಎಲ್ಲೆ ಪುತ್ತೂರು ಪನೊಂದುಲ್ಲೇರು ಪಲ್ಲೆ ಓಕೆ ಯಾನ ಲೈವ್ ಎಂಡ್ ಮಲ್ಪೆ. ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಮತ್ತೆ ಸಪೋರ್ಟ್ ಮಾಡ್ತೀನಿ ಈಗ ಆಂಡ ರಡ್ಡರೇಕ್ ಬರ್ಪೆ ಇಂಜಿನ 4 ಮುಲ್ಪ ದುಂಬೆ ಮಕ್ಕರ್ ಮಲ್ಪೆರ್ ಐಕೆ ಯಾನ್ ಫೇಸ್ ತೋಜವಜಿ ಅಂದಿ ಮಸ್ತ್ ಮುಲ್ಪಲಂಚಿನಿ ಯಾನ್ ಐಕೆ ಇಂಕ ಮುಲ್ಪದಕ್ಲಿ ಗೊತ್ತುಜ್ಜಿ ಗೊತ್ತಾಣೊಳ್ಳತ್ತೆ ಬಜಿ ಉಂಡು ಮಕ್ಕರೇ ಮಲ್ತೊಂದು ಉಪ್ಪುಂಡು ಐಕೆ ಬೇಜಾರಾಪುಂಡು ಮೂಲ. ಬಾಯ್ ಸಿಸ್ ಬಾಯ್ ಥ್ಯಾಂಕ್ ಯು ಮಾತಿರ್ಗ ಜಗ್ಗಣ್ಣ ಕಷ್ಟ ಸಿಸ್ ಪಾರಿವಾಳ ಬಕ್ಕ ಶಾಂತ ಸಿಸ್ ಬಕ್ಕ ಏರಿ ಸಂತೋಷು ಬಕ್ಕ ನಿತಿನ್ ಬಕ್ಕ ಏರಿತ್ತೀರ್ ಮಾರ್ರೆ ಕಡಪುರ ಗುರು ಬ್ರೋ ಬಕ್ಕ ಹೇಮಂತ್ ಮಾತಿರೆಗ್ಲ
ಕಪ್ಪು ಸಿಸ್, ಜಗ್ಗಣ್ಣೆ, ಪಾರಿವಾಳ, ಶಾಂತ ಸಿಸ್, ಬೇತೇರು ಪೂರ ಪೋಂಡವು ಮೆಸೇಜ್ ಪೋಂಡು ಗುರು ರಡ್ ರಡ್ ಏಮಂತಿತ್ತೇರು ಬಕ್ಕ ರಕ್ಷಸಿಸ್ ಇತ್ತೇರು ಬಕ್ಕ ಗೀತಾ ಸಿಸ್, ಗಿರಿಜಾ ಸಿಸ್, ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಲೈಕ್ ಕೊಟ್ಟದಕ್ಕೆ. ಮತ್ತೆ ಶ್ರೀಧರ್ ಬ್ರೋ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಲೈಕ್ ಕೊಟ್ಟದಕ್ಕೆ. ಮತ್ತೆ ಶೈಲೇಶ್ ಅವರು ಅವರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್. ಬಾಯ್ ಆಲ್, ಟೇಕ್ ಕೇರ್, ಮತ್ತೆ ಸಿಗುವ, ಬಾಯ್.